ಬ್ಯಾರಿ ವಾರ್ತೆಗೆ ಮರ್ಹಬಾ, ನಾನು ಅನ್ಸಾರ್ ಇನೋಳಿ. ಸುದ್ದಿ ಉಲ್ಲರಿಪ್ಪು. ಸೊಂತ ನೆಲೆ ಮಿಂಜಿರೆ ಕೋಸಿಸಲು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಉಚ್ಚಿಲ ಯುಬಿಎಂ ರಹೀಮ್ರೆ ಲಾಕ್ಡೌನ್ ಆಲ್ಚನ ಆರ್ಎನ್ ಕಲೆಕ್ಷನ್ ಪೇರ್ಲು ಮಿಂಜಿರೆ ಕೋಶಿಸ್ ಅಕೇರಿ ಆಯ್ತು ಫ್ರಾಂಕಿ ಫ್ರಾನ್ಸಿಸ್ ಕುಟಿನರೆ ಜೆಂಡ್ ವರ್ಷತೆ ಜೆಸಿಐ ದರ್ಬಾರ್ ಬಂತು ಪುದಿಯ ಮಿಂಬರ್ ಮದನನಗರ ಪಲ್ಲಿ ಆಯ್ತು ಬೆಲ್ಚ ಆಶ್ರಯ ಕಾಲನಿ ಕೊರಗಜ್ಜೆ ಸೇವಾ ಸಮಿತಿ 25ನೇ ವರ್ಷತೆ ಜಲ್ಸ್ ಮಾಸ್ತಿಗಟ್ಟಲು ಹಾರ್ಡ್ವೇರ್ ಶಕ್ತಿ ಘಾಟಗೂ ಸುರೇಶ್ ಭಟ್ನಗರ ತಯ್ಯಾರ್ ಜನಹಿತವರು ಮಾದರಿ ಶಾಸಕ ಯುಟಿ ಖಾದರ್ ಕೊಸಿ ಬರ್ತು ಬತ್ತು ಭಾರತಿ ಪಿಲರ್ರೆ ನವಿಲುಗರಿ ಪಾಟ್ರೆ ಬೂಕ್ ತನುಂಜಾರ ರಾವ್ಗೂ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ರೇ ಜವಾಬ್ದಾರಿಕೆ ഉച്ചിലത്തെ റഹിമൊക്കെ കല്ല് ചമ്മ വർഷത്തിൽ സാമ്യത്തിൽ പേരെടുത്ത് അതിലിപ്പോ പുതിയൊരു ബാന്യ തുടങ്ങിയത് അതെന്താ ചോദിച്ചെങ്കിൽ ഔത്തരി വസ്തുക്കളെ വിൽക്കരെ ബാന്യത്തെ ഒരു അങ്ങടി തിക്കറ് അതിലെ തുടക്കത്തിലേസ് ഉച്ചിലത്തെ പേന്റൽ നടന്നത് സാമ്യാനത്തിൽ പേരെടുത്തതായി ഉച്ചിലത്തെ റഹീം ഇയല്ലെ UBM ಸಂಸ್ಥೆ ಇಪ್ಪ ಔತುಕು ಬೇನ್ಮಾಯ ವಸ್ತುಗಳ ವಿಕ್ರೆದಾಯಿ ಉಚ್ಚಿಲ ಪೇಂಟೆಲ್ RN ಕಲೆಕ್ಷನ್ ಪಿನ್ನ ಮಾರ್ಕೆಟ್ ಚೊಲ್ಲರೆ ಅಂಗಡಿ தொடங்கினார். ಈ ಅಂಗಡಿಯಲ್ಲಿ ಎಂದರೆಲ್ಲ ಬಸ್ತುಗ ಉಂಡು ಚಂತು ಆಲ್ಮಾರಿ ತಿರಿಪಾಟದಾಯಿ ಕಡ್ಲಾಸರೆ ಪರ್ತಕೊಂಡೆ ಲೇಸ್ ಬೆಲಿಯಾಸ್ ನಡ್ನತ್ ಕೇಸಿನಗರ ಫಲ ಎಜುಕೇಷನ್ ಸೊಸೈಟಿ ರೇ ತಲೆಮೂಪ ಹಾಜಿ UB ಮುಹಮ್ಮದ್ ಕಡ್ಲಾಸ್ ಪರ್ತಕೊಂಡತ್ ಉದಿಯ ಬಾನ್ಯത്തിൽ ರಹೀಮ್ ಉಚ್ಚಿಲ್ ಆಲ್ಮಾರೆ മനസ്സുಗೆಂದಿತ್ತು ಬೆಲ್ಲಿಯ ಮಟ್ರೆ പേരെടുക്കോಗು പഠിച്ചവನು കിർഫ കാട്ടാട്ടും ചന്തു. അസ്സലാമു അലൈക്കും. ഈ RN കളക്ഷൻ ഇത് നമ്മുടെ നാട്ടിലേക്ക് പുതിയതായിട്ട് വന്നത് നല്ല ഒരു വിശേഷമായ ഒരു കച്ചവടമെല്ലാം ആക്കുവാനൊക്കെ ഒരു നിയത്താക്കി തുടങ്ങിയത്. ഇൻഷാ അല്ലാഹ് എല്ലാവരിലേക്ക് സഹകരിക്കണമെന്ന് കേട്ടോ. ಸಮಾಜತೆ ನೇದ ಇರ್ಷಾದ್ ಅಜ್ಜಿನಡ್ಕ ಸೋಮೇಶ್ವರ ಪುರಸಭೆ ಪಿರಾಕ್ರೆ ತಲೆಮುಪ್ಪ ರಾಜೇಶ್ ಉಚ್ಚಿಲ್ ಮೈಕಾಲ ತಾಲೂಕ್ ಪಂಚಾಯತ್ ರೇ ಪಿರಾಕ್ರೆ ಸದಸ್ಯಾಯಿ ಸುರೇಖ ಚಂದ್ರ ಹಸ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ರೇ ಬೆನ್ನಿಂಗಲೆ ಘಟಕತೆ ತಲೆಮುಪ್ಪಾಯಿ ಚಂದ್ರಿಕಾ ರೈ ಮುಂಡಿಯಾರ್. RN ಕಲೆಕ್ಷನ್ ಉಚ್ಚಿಲದ ಈ ಒಂದು ಪರಿಸರದಲ್ಲಿ ಒಂದು ಅತ್ಯಾಕರ್ಷಣವಾದಂತಹ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯು ಈ ಪ್ರದೇಶಕ್ಕೆ ಒಂದು ಅವಶ್ಯಕತೆ ಇದ್ದು ಗ್ರಾಹಕರಿಗೆ ಉತ್ತಮ ಸರ್ವಿಸನ್ನು ಕೊಡುತ್ತಾ ಮುಂದಕ್ಕೂ ಈ ಒಂದು ಸಂಸ್ಥೆಯು ಬೆಳೆಯಲೆಂದು ಶುಭ ಹಾರೈಸ್ತಾ ಇದ್ದೇನೆ. ಅದು ಕೂಡ ಮಂಗಳೂರಲ್ಲಿ ಸಿಗುವಂಥ ರೇಟಿಗಿಂತ ಕಡಿಮೆ ಬೆಲೆ ಸಿಗ್ತದೆ ಅಂತೇಳಿ ಜನರ ನಂಬಿಕೆ, ಅದೇ ರೀತಿ ಜನರು ಕೊಟ್ಟಂಥ ಆ ಭರವಸೆ ನಮಗೆ ನಮ್ಮ ಊರಿಗೆ ಒಂದು ಹೆಮ್ಮೆ. ವ್ಯಾಪಾರೋದ್ಯಮದಲ್ಲಿ ನಮಗೆ ಅತ್ಯಂತ ಒಂದು ಉತ್ತಮವಾದಂಥ ಉದ್ಯಮ ಅಂತ ಹೇಳಿದರೆ ಈ ಜವಳಿ ಉದ್ಯಮಿ. ಈ ಒಂದು ಪರಿಸರದಲ್ಲಿ ನಮ್ಮ ರಹೀಮ್ ಉಚ್ಚಿಲ್ರವರೊಂದು ಮಾಲಕತ್ವದಲ್ಲಿ ಇವತ್ತು ಅವರ ಮಡದಿಗೋಸ್ಕರ ಈ ಒಂದು ಮಳಿಗೆಯನ್ನು ಇವತ್ತು ಪ್ರಾರಂಭಿಸಿದ್ದಾರೆ. ನಿಜವಾಗಿ ಇದೊಂದು ಹೆಮ್ಮೆಯ ವಿಷಯ. ರಹೀಮ್ ಉಚ್ಚಿಲ್ ಮೇರ್ನ ನೇತೃತ್ವಡು ಇನಿ ಮುಲ್ಪ ಉದ್ಘಾಟನೆ ಆತಂಡು ಭಾರಿ ಖುಷಿತ ವಿಷಯ ಪಂಡ ನಂಗೆ ಇನಿ ಒವೇ ವಸ್ತು ದೆತನೋಡು ನಾಂಡ ಕುಡ್ಲಕ್ ಪೋಪಿನಂಚಿನ ಪರಿಸ್ಥಿತಿ ಆತಂಡು ಅಂಡ ಈ ಒಂಜಿ ಜವಳಿದ ಶಾಪ್ ನಂಗೆ ಪ್ರತಿ ಒಂಜಿ ಬೋಡೈನಂಚಿನ ಕ್ರೀಮ್ ಉಪ್ಪಡು, ಸೋಪ್ ಉಪ್ಪಡು, ಅತ್ರ ಕುಂಟು ಉಪ್ಪಡು ಮಾತೆಲ್ಲ ಒಂಜೇ ನೆಟ್ಟು ತಿಕ್ಕುನಂಚಿನ ಒಂದು ವ್ಯವಸ್ಥೆ ಉಂಡು. ಅವತ್ತಂದೆ ನಮಗೆ ಕುಡ್ಲಕ್ಕೆ ಪೋಂಡ ನೆಡ್ದು ಡಬಲ್ ರೇಟ್ ನಮ್ಮ ಒಂದೇ ಡ್ರೆಸ್ ಉಪ್ಪಡು ಬಾಕಿ ಓವು ವಸ್ತ್ರ ದೆತ್ತ ನೋಡಾವು ಆತ ಕಮ್ಮಿಡು ಈ ಒಂಜಿ ಜವಳಿದ ಅಂಗಡಿ ನಮಗೆ ತಿಕ್ಕುಣೊಂದು ಪನಿಯರೆ ಮಸ್ತ್ ಖುಷಿ ಒಂದುಂಡು. ಪಿರಾಕ್ರೆ ಬೆಲೆ ಮಾಸ್ಟರ್ ರೋಹಿತಾಕ್ಷ, ಇಸ್ಮಾಯಿಲ್ ಇಬ್ರಾಹಿಂ, ಶಬೀರ್ ಉಚ್ಚಿಲ್, ಲಿಬ್ಜಾ, ನೌಶಿನ್ ಫಾತಿಮಾ ಉಲ್ಲಾಲ ಹಿಂಗ ಮೇಲ್ತೆನಲ್ಲಿದ್ದಾರೆ. ಈ ವಿಷಯത്തിൽ ಅಂಗಡಿ ದನಿ റഹീം ഉച്ചിൽ പൊസകൊറൊല്ലൊട്ടിಗೆ ಮುಂಡಿತ್ತು ಲಾಕ್ಡೌನ್ നേരത്ത് പെഞ്ഞേര ആഴ്ചനത്തെ മുന്നാൽ വെച്ചിട്ട് പുതിയ ബാന്യ തുടങ്ങിರ മുന്നാൾക്ക് ಆನ್ಲೈನ್ ಬಾನಿ ಹಾಕಿದ ಪೋಲತೆ ಆಲ್ಚನ ಉಂಡು. ಇದಕ್ಕೆ ಎಲ್ಲರ ಸಹಾಯ ಬೇನುಂಟು. ಸೋಮೇಶ್ವರ ಉಚ್ಚಿಲ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನಾವು RN ಕಲೆಕ್ಷನ್ ಎಂಬ ಒಂದು ಮಳಿಗೆಯನ್ನು 2020ರಲ್ಲಿ ನಾವೊಂದು ಚಿಕ್ಕ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದೇನೆ ನಾನು. ಆಮೇಲೆ ಆ ಮಳಿಗೆಯಲ್ಲಿ ವ್ಯಾಪಾರ ಅಭಿವೃದ್ಧಿ ಹೊಂದಿ ಆ ಮಳಿಗೆಯನ್ನು ಆ ಕಟ್ಟಡದ ಅಂತಸ್ತಿಗೆ ನಾನು ವರ್ಗಾವಣೆ ಮಾಡಿದಾಗ ಆ ಕಟ್ಟಡಕ್ಕೆ ನಾನು ಒಂದು ಅಂದವನ್ನು ಕೊಟ್ಟು ಒಂದು RN ಕಲೆಕ್ಷನ್ ಒಂದು ಫ್ಯಾಮಿಲಿ ಶಾಪನ್ನಾಗಿ ನಾನು ಬೆಳವಣಿಗೆಯನ್ನು ಮಾಡಿಕೊಂಡೆ. ನನಗೆ ಇಲ್ಲಿಯ ಊರಿನ ಈ ಪರಿಸರದ ಎಲ್ಲ ಜನರ ನನಗೊಂದು ಒಳ್ಳೆಯ ಅಭಿಪ್ರಾಯದಲ್ಲಿ ಅವರೊಂದಿಗೆ ನಾನು ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿಕೊಂಡು ಸಮಾಜ ಕಾರ್ಯಕರ್ತ ಸಲಾಂ ಉಚ್ಚಿಲ್ ಸುರೂತೆ ಬಲಕ ಮುಂಡಿತ್ತು. ಮಳಿಗೆ ಏನಿದೆ ಉಚ್ಚಿಲ ಪರಿಸರದಲ್ಲಿ ಕೇವಲ ಒಂದೇ ಐಟಮಿಗೆ ಸೀಮಿತವಾದ ಮಳಿಗೆ ಅಲ್ಲ. ದಿನಬಳಕೆಯ ಪ್ರತಿಯೊಂದು ಸಾಮಾನು ಇಲ್ಲಿ ಲಭ್ಯವಾಗಿರುತ್ತದೆ.
ಎಲ್ಲರೂ ಈ ಒಂದು ಅವಕಾಶವನ್ನು ಸುವರ್ಣಾವಕಾಶವನ್ನು ಉಪಯೋಗಿಸಿಕೊಂಡು ಈ ಮಳಿಗೆಯನ್ನು ಇನ್ನಷ್ಟು ಉತ್ತಮ ಗುಣಮಟ್ಟದ ಸಾಮಾನುಗಳನ್ನು ಪಡೆದುಕೊಂಡು ಇದರ ಬೆಳವಣಿಗೆಯಲ್ಲಿ ಕೈ ಜೋಡಿಸಬೇಕಂದು ನಾನು ಹೇಳ್ತೀನಿ. ನಿಂಗಲ ರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 186 3043. ಕಲಿഞ്ഞ 35 ವರ್ಷದಲ್ಲಿ ತಲಪಾಡಿ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಚೊಲ್ರೆ ಸಂಘಟನೆ ಆಲ್ಮಾರ್ಗ್ ಬೇನ್ಮೈತು ಮೇನ ತೆಡ್ತೊಂಡು ಆಯಂಗ್ ಸ್ವಂತ ಕಟ್ವಾನ ಇಲ್ಲ ಅಂತ ಇಪ್ಪ ತಲಪಾಡಿರೆ ಪಲೇ ಚೆಕ್ ಪೋಸ್ಟ್ ಜಾಗೆ ಕಿಟ್ಟಿರು ಸ್ವಂತ ಕಟ್ವಾನವಾಯಿರು ಇದ್ರೆ ತೊಡಕತ್ತೆ ಲೇಸ್ ನಡ್ಡತ್ತು ಇನ್ಸಾನೆ ನಡುಲು ಜಾತಿ ದೀಂದ್ರೆ ಮೊದಲು ಕೆಟ್ಟಂಡ ಚೊಂದು ನಂಗಲೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲೆ ಚೊಂದರು ಆದರೆ ಕೇಟದು ಮುಂಡದೆಗ್ರೆ ಸರಿಯಲ್ಲ ಎಲ್ಲರೊಟ್ಟ ಪಿರ್ಸತಲ್ಲಿ ಇಕ್ಕೋನುಂಟು ನಂಗಲೆ ದೀನಲೆ ತಿರಿಪಾಟಿ ದಿಕ್ಕು ಮತ್ತು ನಂಗೆ ಎನ್ನಿಯೋರ್ ದೀಂದ್ರೆ ಆಮೇಲೆ ಬಯರ್ ಕತ್ತಲ್ಲಿ ಎಂದುಗಂಟು ಬೋಳಂಗಾಡಿ ಹವ್ವಾ ಜುಮಾ ಪಲ್ಲಿರೆ ಖತೀಬು ಯಹಯ್ಯ ತಂಗಲ್ ತೆರಿಪಾಟಿತ್ತು ತಲಪಾಡಿ ಪಲ್ಲೆ RTO ಚೆಕ್ ಪೋಸ್ಟ್ ಮುಟ್ಟತಲು ತಿಂಗಳ ಸಂದರ್ಭನೆ ತಲಪಾಡಿ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಇದ್ರೆ ಪುದಿಯ ಕಟ್ವಾನತೆ ಒಕ್ಕೊಲಾಗಿ ತಾಯಲು ವಸಿಯತ್ ಚೊಂತು. اللهم إنا نحن عبيدك الضعفاء والفقراء والمساكين والمقصرين وارحم أهلنا أينما كانوا يا رب العالمين. ربنا اغفر لنا وارحمنا ولوالدينا ನುಸ್ರತುಲ್ ಅನಾಮ್ ಎಂದಾಗಿತ್ತು. ಕೇಳುವಾಗ ಅರಬ್ಬಿ ಭಾಷೆಯಲ್ಲಿ ಯಾಕೆ ಒಂದು ಈ ಹೆಸರು ಎಂದು ನಮ್ಮ ಉಚ್ಚಿಲ್ ಅಬ್ಬಾಸ್ ಅವರು ಅಂದು ಪ್ರಶ್ನಿಸಿದರು. ಕೆಲವರಿಗೆ ನಮ್ಮ ಈ ಸಂಸ್ಥೆಯ ಉದ್ದೇಶ ಸಿದ್ದಿಕ್ರವರಿಗೆ ಹೇಳಿದರು ದೀನ ದಲಿತರೆಂದು ಹೇಳುವಾಗ ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಅದು ನಮ್ಮ ಉದ್ದೇಶವೂ ಹಾಗಿರಲಿಲ್ಲ. ಭಾರತೀಯ ಪ್ರಜೆಯೊಂದಿಗೆ ದೊಡ್ಡ ಮಮತೆ ಇರುವಂತಹ ಮುಸಲ್ಮಾನರು, ಸ್ವತಃ ಪ್ರಜೆಗಳಾಗಿ ಜೀವಿಸುವಂತಹ ಮುಸಲ್ಮಾನರು, ಇಲ್ಲಿಯ ನಾನಿರುವಾಗ ಐತಪ್ಪರ ಇರೋರು, ಅದೇ ಪ್ರಕಾರ ದೊಡ್ಡ ದೊಡ್ಡ ಹಿಂದೂ ಸಹೋದರರು ಮಸೀದಿಯ ಮಿಲಾದುನ್ ನಬಿ ಮೊದಲಾದ ಕಾರ್ಯಕ್ರಮಕ್ಕೆ ಅವರೆಲ್ಲರನ್ನು ಕರೆಯುತ್ತಿದ್ದರು. ದೊಡ್ಡ ಭಾಗವಹಿಸಿದ ದೊಡ್ಡವರು ಐತಪ್ಪರ ಇರೋರು ಹಿಂದೂ ಸಹೋದರರನ್ನು ಹೆಚ್ಚಾಗಿ ಆಕರ್ಷಿಸಿದಂತಹ ಹಲವು ಸನ್ನಿವೇಶಗಳು ನಮ್ಮಲ್ಲಿ ನಡೆದಿದ್ದವು. ಈಗಲೂ ಕೂಡ ಹಿಂದೂಗಳೊಡನೆ ಯಾವ ರೀತಿಯಲ್ಲಿ ಮುಸಲ್ಮಾನರು ಇರಬೇಕು ಎಂಬುದನ್ನು ಕೂಡ ಮಸೀದಿಯಲ್ಲಿ ಮತ್ತು ಖುತುಬಾ ಪ್ರವಚನದಲ್ಲಿ ಕಲಿಸಲಾಗುತ್ತದೆ. ಶಾಸಕ ಯುಟಿ ಖಾದರ್ ಮುಂಡಿತು ಹಿರಿಯಂಗಲ ಅನುಭವ ಉಲಮಾಕರೆ ಪಲಕತ್ತೆ ಪೋಲೆ ಮುನ್ನಲ್ ಪೋಯಂಗು ಜೀವನತ್ತಲು ನಲ್ಲ ಪೇರುಗಳು ಸಾಧ್ಯ. ಈ ಸಂಘ ಎಲ್ಲ ದಿನ ಆಲ್ಮಾರೆ ಮನಸ್ಸಿಗೆಂದರೆ ರಾಯತ್ತೆ ವಿವರ್ಚತ್ತು ಮೇನತ್ತೆಡ್ಕರೆ ಪೋಲೆ ಆವಟ್ಟು ಉಂಟು ಚೊಂತು. ನಾನು ಪ್ರಪ್ರಥಮವಾಗಿ ಇದರ ಅಧ್ಯಕ್ಷನು ಸರ್ವ ಸದಸ್ಯರು ಮತ್ತು ಯಾರು ಇವತ್ತು 35-40 ವರ್ಷ ಹಿಂದೆ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅಂದಿನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಯಾವ ಒಂದು ದೂರದೃಷ್ಟಿ ಆಲೋಚನೆ ಮತ್ತು ಯೋಚನೆ ಮಾಡಿಕೊಂಡು ಇದನ್ನು ಪ್ರಾರಂಭ ಮಾಡಿದ್ದಾರೆ. ತದನಂತರ ಬಂದ ಎಲ್ಲ ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರುಗಳು ಇವತ್ತಿನವರೆಗೆ ಕೂಡ ಆ ಒಂದು ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ತಲಪಾಡಿಯ ಮುಖಾಂತರ ಆ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ಇದರ ಹೆಸರನ್ನು ಶಾಶ್ವತ ಉಳಿಸಿಕೊಂಡಂತ ಪ್ರತಿಯೊಬ್ಬರು ಈ ಪ್ರದೇಶದ ಹಿರಿಯರು ನಾನು ವಿಶೇಷವಾಗಿ ಅಭಿನವ ಸುಭಾಷ್ ಇವತ್ತು ಸಲ್ಲಿಸುವಂತದ್ದು. ಹಿರಿಯರು ಕೊಟ್ಟಂತ ಏನೊಂದು ಸ್ಪಷ್ಟವಾದ ಫೌಂಡೇಶನ್ ಇದೆಯಾ ಅದನ್ನು ಇನ್ನಷ್ಟು ಉತ್ತಮವಾಗಿ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈಗಿನ ಅಧ್ಯಕ್ಷ ಮತ್ತು ಸದಸ್ಯರು ಎಲ್ಲರೂ ಕೂಡ ನಿಮ್ಮೆಲ್ಲರ ಸಹಕಾರ ಪಡೆದುಕೊಂಡು ಈ ಒಂದು ಶಾಶ್ವತವಾದ ಕಟ್ಟಡವನ್ನು ಕಟ್ಟದಿರುವುದು ನಮ್ಗೆಲ್ಲರಿಗೂ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಬಹುಶಃ ಈಗಲ್ಲ ಸುಮಾರು 35-36 ವರ್ಷಗಳ ಹಿಂದೆ ಹ್ಯೂಮನ್ ವೆಲ್ಫೇರ್ ಅಸೋಸಿಯೇಷನ್ ಬಹುಶಃ ವಿಜಯ ಬ್ಯಾಂಕಿನ ಹಿಂದೆ ಅದರ ಕಟ್ಟಡ ಇತ್ತು. ವಿಜಯ ಬ್ಯಾಂಕಿನ ಮೇಲೆ ಆ ಕಟ್ಟಡದಲ್ಲಿ ಬಹುಶಃ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಮತ್ತು ಇಲ್ಲಿ ಇರುವಂತಹ ನಿಮ್ಮ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳ ಸಕ್ರಿಯವಾಗಿ ಅವತ್ತಿಂದಲೂ ಕೂಡ ಭಾಗವಹಿಸ್ತೇವೆ. ಸಿನಿಮಾ ತಯಾರಾಕ್ರೆ ತಮ್ಮಣ್ಣ ಶೆಟ್ಟಿ ಮುಂಡಿದ್ದು ಕತ್ತಿ ದೊಣ್ಣೆ ಬಿಡಿಚಿತ್ತು ದೀನ್ ನೋಡಿಪಾಟ್ರೆ ಗತಿಗೇಡು 20 ಕಾಲത്തിലില്ല 3% ಬುದ್ಧಿಲ್ಲತ್ತೆ ಆರ್ಗುಂ ಬೆಂಡಾತೆ ಆಲ್ಮಾರೆ ಕೊಂಡು 97% ಆಲ್ಮಾರ್ಗ ರಹಾತೆ ಇಲ್ಲ ಅಂಟು ಅಯಲು ಬೇಜಾರು ಪರ್ತಿಟ್ಟಿತ್ತು.
ನಿಜವಾದ ಇನಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಈ ಒಂದು ಜಿಲ್ಲೆಡೆ ದೈವ ದೇವರೇ ಭಾರಿ ಶೋಕದ ಈ ಒಂದು ತುಳುವ ನಾಡದ ಈ ಒಂದು ತೌಲವ ಧರ್ಮಗಳು ಬಾರಿ ತುಂಬೆ ದೇವರಿಗೆ ಸಾಮರಸ್ಯವನ್ನು ದೀತೇರಿ ನಂಗೆ ಗೊತ್ತು ದೈವ ದೇವರಿಗೆ ಕೂಡಿಕೊಂಡ ಸಾಮರಸ್ಯ ಮನುಷ್ಯಗಿನ ಆ ಪರಿಸ್ಥಿತಿ ಮುಟ್ಟ ನಮ್ಮ ಜೀವನ ಮುಟ್ಟದನ್ನು ಬಹುಶಃ ನಮಕ್ಕೆ ಮಾತ್ರ ಗೊತ್ತಿತ್ತಲೇ ಇನಿ ಕೈತಾಳದ ಅರಸಮಂಜೇಶ್ವರ ಕ್ಷೇತ್ರದ ಸಾಮರಸ್ಯಕ್ಕೂ ಅತನ್ನ ಅಜಲಮಗಿರಿ ಪಲ್ಲಿದ ಸಾಮರಸ್ಯ ಕಡಶ್ವಾಲ ದೇವಸ್ಥಾನದ ಸಾಮರಸ್ಯಕ್ಕೂ ಬಪ್ಪನಾಡು ದೇವಸ್ಥಾನದ ಸಾಮರಸ್ಯ ಅಂಚ ಅನೇಕ ಇನ್ನು ದಿಕ್ಕಡು ತೋಡ ಐತೆ ಪಾವೂರು ವೈದ್ಯನಾಥ ದೇವಸ್ಥಾನಗಳ ಅಲ್ಪದ ಮುಸ್ಲಿಂ ಕುಟುಂಬಗಳ ಸಂಬಂಧ ಅಂಚನೆ ಅರಿಬೈಲ ತಮ್ಮೊಡಿನ ಸಂಬಂಧ ಬಹುಶಃ ಇನಿತ್ತ ಜನಕ್ಕಳು ನೀನು ಆಲೋಚನೆ ಮಾಡ್ಕೊಡು ಏತ ಪೊರ್ಲುಡು ಈ ಸಮಾಜದೊಡನೆ ಇಂಚಿನ ಪೊರ್ಲುದ ಬಾಂಧವ್ಯದ ಸಾಮರಸ್ಯದ ಚಿತ್ರಣವನ್ನು ನಮ್ಮ ದೇವರಿಗೆ ಗೀತೀರಿ ಇನಿ ಜಾತಿ ಧರ್ಮಗಳು ಒಯ್ತಿಜ್ಜ ಮರಾಠಿ ಜಾತಿ ಉಂಡು ಪಕ್ಕಿ ಪರಣಿ ಜಾತಿ ಉಂಡು ಪ್ರಾಣಿ ಸಂಕುಲೋಡು ಜಾತಿ ಇಲ್ಲ ಒಂಜಿ ಮೀನು ಪ್ರತಿ ಒಂಜಿ ವಿಷಯಗಳು ದೇವರಲ್ಲಿ ಭಿನ್ನ ಭಿನ್ನವಾಗಿ ನಂಚಿನ ಜಾತಿ ಧರ್ಮಗಳು ಗೀತೀರಿ ಈ ಲೇಸಲು ಪದ್ಮಶ್ರೀ ಪುರಸ್ಕೃತ ಇರ್ತೆ ಹರೇಕಳತೆ ಅಜಬಾಕಗ್ ಆಧಾರತೆ ಚರ್ಮನ ನಡೆದು ನಾವೆಲ್ಲರೂ ಕೂಡ ಒಂದು ಕ್ಷಣ ಎದ್ದು ನಿಂತು ಅವರನ್ನ ಸನ್ಮಾನಿಸುವಂತ ವಿಶೇಷ ಗಳಿಗೆ ವೇದಿಕೆಯಲ್ಲಿ ಹಾಜರರಿಗೆ ಶಾಲಾ ಧರಿಸುವುದರ ಮುಖಾಂತರ ಸಂಸ್ಥೆಯ ಉಪಾಧ್ಯಕ್ಷ ಇಬ್ರಾಹಿಂ ಸನ್ಮಾನಿಸಬೇಕು. ಅದೇ ರೀತಿಯಲ್ಲಿ ತಮ್ಮಣ್ಣ ಶೆಟ್ಟಿ ಪೇಟ ಧರಿಸುವ ಮುಖಾಂತರ ಸನ್ಮಾನಿಸಬೇಕು. ಮಳೆಯ ವಿಧಿಸುರಿಗೆ ಎಲ್ಲ ಸರಸರೆಯಾದ ದೀನ ದುರ್ಬಲರಿಗೆ ಎಲ್ಲರೂ ಒಂದಾಗು. PA ಕಾಲೇಜರೆ ಪ್ರೊಫೆಸರ್ ಮುಹಮ್ಮದ್ ಮುಬೀನ್ ದಿಕ್ಸೂಚಿ ಫಲಕ ಮುಂಡಿತ್ತು. ಜನಸೇವೆ ಜನಾರ್ದನನ ಸೇವೆ ತಾವೆಲ್ಲರೂ ಕೂಡ ಕೇಳಿರಬಹುದು. ಇದೇ ಆಶಯವನ್ನು ಇಸ್ಲಾಂ ಕೂಡ ಹೇಳ್ತದೆ. ಸೃಷ್ಟಿ ಸೇವೆ ಅದು ಸೃಷ್ಟಿಕರ್ತನ ಸೇವೆಯಾಗಿದೆ ಅಂತೇಳಿ. ನೀವು ದೇವನನ್ನು ಸಂತುಷ್ಟಗೊಳಿಸಬೇಕಾದರೆ ಆತನ ದಾಸನನ್ನು ನೀವು ಸಂತುಷ್ಟಗೊಳಿಸಬೇಕು. ನಿಮಗೆ ದೇವನ ಸಂಪ್ರೀತಿ ಸಿಗಬೇಕಾದರೆ ನೀವು ಆತನ ದಾಸನ ಸೇವೆಯನ್ನು, ನಿಮ್ಮ ಸಹಚರಣ ಸೇವೆಯನ್ನು, ಮನುಷ್ಯನ ಸೇವೆಯನ್ನು ನೀವು ಮಾಡಬೇಕಾಗಿದೆ. ಅಸೋಸಿಯೇಷನ್ ಜನ್ನಾಮಂತ ತಲೆಮುಪ್ಪ ಇಬ್ರಾಹಿಂ TM ಮೇಲ್ತನ್ನೆರೆ ತಲೆಮುಪ್ಪ ಆಯ್ತಿಂದು. ತಲಪಾಡಿ ಅಬ್ರಾರ್ ಪಲ್ಲಿರೆ ತಲೆಮುಪ್ಪ ಅಬ್ಬಾಸ್ ಜಿ, ಬಿಲಾಲ್ ಜುಮಾ ಪಲ್ಲಿರೆ ತಲೆಮುಪ್ಪ ಯಾಕೂಬ್ ತಲಪಾಡಿ, ಮೈಕಾಲ ತಾಲೂಕ್ ಪಂಚಾಯತ್ ಪಿರಾಕ್ರ ಸದಸ್ಯ ಅಬೂಬಕರ್ ಸಿದ್ದಿಕ್ ಕೊಳಂಗೆರೆ, ಉದ್ಯಮಿ ಮುಹಮ್ಮದ್, TYF ರಿಯಾದ್ ಘಟಕತ್ತೆ ಅಹ್ಮದ್ ಕಬೀರ್, ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ರಹಮಾನ್ ಮೇಲ್ತನ್ನಲಿಂದರು. ತಲಪಾಡಿ ಗ್ರಾಮ ಪಂಚಾಯತ್ ಪಿರಾಕ್ರ ಸದಸ್ಯ ಇಬ್ರಾಹಿಂ ತಲಪಾಡಿ ಬಿರ್ದರ್ಗ್ ಮರ್ಹಬಾ ಹಾಕಿತ್ತು. ಗಡಿನಾಡ ರಕ್ಷಣಾ ವೇದಿಕೆರೆ ತಲೆಮುಪ್ಪ ಅಬೂಬಕರ್ ಸಿದ್ದಿಕ್ ಸುರೂತೆ ಫಲಕ ಮುಂಡಿತ್ತು. ಸಂಘಟನೆಯ ಕಾರ್ಯದರ್ಶಿ ಹನೀಫ್ TS ಬಿರ್ದರ್ಗ್ ನನ್ನಿ ಜಂತು, ವಿಜೆ ಶಿವಭಟ್ ಲೇಸ್ ನರಪಾಟಿತ್ತು. JCIಲು ತಲೆಮೂಪಾಯಿತು ಪಿನ್ನ ಕಾರ್ಯದರ್ಶಿ ಅದೇപോലെ ಬೇರೆ ಬೇರೆ ಜವಾಬ್ದಾರಿಗೆ ಉಂಡು. ಇದೆಲ್ಲ ವರ್ಷത്തെ ಅವಕಾಶ ಮಾತ್ರ ಎತ್ತಿಕ್ಕರು. ಆಯಂಗು ಮಂಗಳ ಗಂಗೋತ್ರಿ JCIಲು ತಲೆಮೂಪಾಯಿತಿನ್ನೆ ಫ್ರಾನ್ಸಿಸ್ ಕುಟಿನ ಅಯ್ಲು ಲಾಕ್ಡೌನ್ ಪಿನ್ನ ಬೇರೆ ಬೇರೆ ನೇರತಲು ಎರ್ತೆ ಮೇನತ್ತು ಆಲ್ಮಾರ್ಗ್ ಬೇನಮೈತಾಕೆ ಸೊರಪ ನೀರು ನೋಕಿದ್ ಜಂಡು ವರ್ಷത്തെ ಜವಾಬ್ದಾರಿಕೆ ಕಿಟ್ಟಿ ತಿಂತು. ಇಪ್ಪ ಇಲ್ಲ ಜಂಡು ವರ್ಷത്തെ ಜವಾಬ್ದಾರಿಕೆ ತೀನರು അങ്ങനെ ತಿಕ್ಕಂ പുതിയ ಕಮಿಟಿಗೆ ಜವಾಬ್ದಾರಿಕೆ ಕೊಡ್ಕರೆ ಲೇಸ್ ನಡ್ಡತ್ತು. ಕೊಣಜ ಮಂಗಳ ಗಂಗೋತ್ರಿ JCI ಸಂಘಟನೆ ಪುದಿಯ ಕಮಿಟಿಗೆ ಜವಾಬ್ದಾರಿಕೆ ಪುಟ್ಟು ಕೊಡ್ಕರೆ ಲೇಸ್ ಅಸೆಗು ಲಯನ್ಸ್ ಸೇವಾ ಸದನത്തിൽ ನಡ್ನತ್ತು. ಕಲಿನ ಜಂಡು ವರ್ಷ JCI ತಲೆಮುಪ್ಪಾಯಿತು ಜವಾಬ್ದಾರಿಕೆಲಿನೆ ಫ್ರಾನ್ಸಿಸ್ ಕುಟಿನ ಪುದಿಯ ತಲೆಮುಪ್ಪ ಕಮಲಾಕ್ಷ ಶೆಟ್ಟಿಗಾರಿಯಾಲು ಕಾರ್ಯದರ್ಶಿ ಆಯ್ತಿನ ಪ್ರತಿಮೆ ಹೆಬ್ಬಾರ್ ಪುದಿಯ ಕಾರ್ಯದರ್ಶಿ ಜಯಲಕ್ಷ್ಮಿಗ್ ಮುನ್ನಲ್ತೆ ವರ್ಷത്തെ ಜವಾಬ್ದಾರಿಕೆ ವಹಿಸಿಯಾರು. ಈ ಲೇಸಿಗೆ ಪದ್ಮಶ್ರೀ ಪುರಸ್ಕಾರ ಇಡ್ತೆ ಹರೇಕಳ ಆಜಪ ತೊಡಕ ಕೊಡ್ತದ್ದು ಮುಂಡಿತ್ತು. ಪಿರಾಕ್ರೆ ಬೆಲೆ ಮಾಸ್ಟರ್ ರವೀಂದ್ರ ಕಲಿಮಾರ್ ಮುಂಡಿತ್ತು. ನಂಗಳೆ ದೇಶತ್ತು ಬಾಲಕಾರೊಟ್ಟಮ್ಮೆ ಸಮಸ್ಯೆ ಉಳ್ಳೆ ಬಾಲಕಾರ ಸರಿಯ ಹೆಂಗೆ ದೇಶ ಸರಿಯವರು JCI ಪೋಲ್ದ ಸಂಘಟನೆಂಗ ಬಾಲಕಾರ್ಯ ನಲ್ಲದೇರು ಕೊನಂಡೆ ಸ್ವರಪ ನಿರ್ತು ನುಂಚಂತು. ನಮ್ಮ ಇಡೀ ದೇಶದ ಸಮಸ್ಯೆ ಇರುವುದು ಎಲ್ಲಿ ಅಂತಂದರೆ ಯುವಕರಲ್ಲಿ, ವಿದ್ಯಾವಂತ ಯುವಕರಲ್ಲಿಯೇ ನಮ್ಮ ಸಮಸ್ಯೆ ಉಂಟು. ಯಾಕೆ ಅಂತಂದರೆ ನಮಗೆ ಬೇಕಾದಷ್ಟು ಶಿಕ್ಷಣ ಸಿಗ್ತದೆ, ಆದರೆ ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಂಡು ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗಲಿಕ್ಕೆ ಆಗುವಂಥದ್ದು ಬಹಳ ಕಡಿಮೆ. ಇದ್ದಾರೆ, ತುಂಬ ಮಂದಿ ಇದ್ದಾರೆ, ಆದರೂ ಕೂಡ ಅವಕಾಶಗಳು ಕಡಿಮೆ. ಆದರೆ JC ಸಂಸ್ಥೆ ಏನು ಮಾಡ್ತದೆ ಅಂತಂದರೆ ತನ್ನನ್ನು ತಾನೇ ಸರಿಪಡಿಸಿಕೊಂಡು ಸಮಾಜದಲ್ಲಿ ಏನಾದರೂ ಉಪಯುಕ್ತವಾದಂಥ ಕೆಲಸವನ್ನು ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾಯಿದೆ. ತನ್ನನ್ನು ತಾನು ಸರಿಪಡಿಸಿಕೊಂಡು ಒಳ್ಳೆಯ ವ್ಯಕ್ತಿ ಆಗುವಂತಹ ಒಂದು ಸಮಾಜ ಸೇವೆಯಿಂದ, ದೇಶ ಸೇವೆಯಿಂದ ಬೇರೊಂದು ದೊಡ್ಡ ದೇಶ ಸೇವೆ ಬೇರೊಂದು ಇಲ್ಲ ಅಂತ ನನ್ನ ಭಾವನೆ. ಅಂತಹ ಒಂದು ಉತ್ತಮವಾದಂತಹ ಒಂದು ಸಂಸ್ಥೆ JC ಸಂಸ್ಥೆಯಾಗಿದೆ.
ಮುನ್ನಲ್ದೆ ಕಮಿಟಿ ಸೊರಪನಿಕ್ ಎಲ್ಲ ನೆಲೆಯಲ್ಲಿ ಕೈ ಸೇರ್ಪಾಟ್ರೆ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ ತೆರಿಪಾಟಿತ್ತು. ನಾನು ಮುನ್ನಡೆಸಿದ್ದೇನೆ. ನನಗೆ ನನ್ನ ಕಾರ್ಯದರ್ಶಿ ಪ್ರತಿಮಾ ಹೆಬ್ಬಾರ್ ಮತ್ತು ಎಲ್ಲ ನನ್ನ ತಂಡ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಕೊರೋನಾ ಇರಲಿ, ಇನ್ನು ಯಾವ ಕಾರ್ಯಕ್ರಮ, ಅನಾಥರಾಗಲಿ, ಬಡವರಾಗಲಿ, ಶ್ರೀಮಂತರಾಗಲಿ, ಯಾರು ಕೂಡ ನಾನು ಲೆಕ್ಕಿಸದೆ, ಯಾರನ್ನು ಕೂಡ ಭೇದ ಭಾವ ಮಾಡದೆ, ಜಾತಿ ಮತ ಧರ್ಮ ಲೆಕ್ಕಿಸದೆ ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ನಾನು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಸಹಕರಿಸಿದಂತೆ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ನಾನು ಒಂದು ಅಧ್ಯಕ್ಷನ ನೆಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು, JCAಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಬೇಕು ಅಂತ ಹೇಳುತ್ತಾ ನಾನು ಕಾರ್ಯಕ್ರಮ ಚಟುವಟಿಕೆಗಳು ಮಾಡಿದ್ದೇನೆ. ಈ ವರ್ಷ ನನಗೆ ಸಿಕ್ಕಿದಂಥ ಪ್ರಶಸ್ತಿಗಳು ಇದು ನಾನು ಮಾಡಿದ ಸಾಧನೆಗಲ್ಲ, ನೀವೆಲ್ಲ ನನಗೆ ತೋರಿಸಿದ ಪ್ರೀತಿ ಮತ್ತು ಸಹಕಾರದಿಂದ ಇಷ್ಟೆಲ್ಲ ಪ್ರಶಸ್ತಿಗಳು ಬರಲಿಕ್ಕೆ ಕಾರಣಕರ್ತರಾಗಿದ್ದೇನೆ. JCAಯಲ್ಲಿ ಸೇರಿಕೊಂಡ ಮೇಲೆ ನನಗೆ ಒಂದು ಉತ್ತಮವಾದ ಅವಕಾಶಗಳು ನನಗೆ ಸಿಕ್ಕಿದೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ನೆಡ್ಕಾನ್ ಭಾಗವಹಿಸಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಇದೊಂದು ನನಗೆ ಸುವರ್ಣ ಅವಕಾಶ. ಯಾಕೆಂದರೆ ಒಂದು ಅಧ್ಯಕ್ಷನಾಗಿ ಒಂದೇ ವರ್ಷ ಮಾತ್ರ ಅವನಿಗೆ ಅವಕಾಶವಿರ್ತದೆ. ನನಗೆ 2 ವರ್ಷ ಸಿಕ್ಕಿದೆ. ಆದರೂ ಕೂಡ 2 ವರ್ಷ ಕೂಡ ಹಾಳು ಮಾಡದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ JCA ವಲಯತ್ತೆ ಪಿರಾಕ್ರೆ ತಲೆಮುಪ ಕಾರ್ತಿಕೇಯ ಮಧ್ಯಸ್ಥ, ವಲಯತ್ತೆ ಜನ್ನಾಮತೆ ತಲೆಮುಪ ರವಿಚಂದ್ರ ಪಾಟಾಲಿ, ಸಂಯೋಜಕ ಬಾದುಷಾ ಸಂಬರ್ತೋಟ, ಸಲಹೆಗಾರ ಆನಂದ್ಗೆ ಸೈಗೋಲಿ, ಮಂಗಳಗೌಂತಿ JCA ರೇ, ಪಿರಾಕ್ರೆ ತಲೆಮುಪಾಯೆ ಪವಿತ್ರ ಗಣೇಶ್, ಮೋಹನ್ ಶಿರ್ಲಾಲ್, ವಲೇರಿಯನ್ ಡಿಸೋಜಾ, ವಸಂತ ಕೋಡಿ, ಪಿರಾಕ್ರೆ ಕಾರ್ಯದರ್ಶಿ ಪ್ರತಿಮಾ ಹೆಬ್ಬಾರ್, ಖಜಾಂಜಿ ನಳಿನಿಗಟ್ಟಿ, AK ಬಾಬು, ಗೀತಾ ಜುಡಿತ್ ಸಲ್ದಾನ, ಆರಿಫ್ ಕಲ್ಕಟ್ಟ, ವಿಲಿಯಂ ಜೋಸೆಫ್, ಜುಬೈದ, ಚನ್ನಿಯಪ್ಪ, ವಸಂತರ ಇಂಗ ಇನ್ನಾರು. JCA ರೇ ತೊಡಕತ್ತೆ ತಲೆಮುಪ ತ್ಯಾಗಂ ಹರೇಕಲ ಸುರುತ್ತೆ ಪಲ್ಕ ಮುಂಡಿತು. ಕಾರ್ಯದರ್ಶಿ ಜಯಲಕ್ಷ್ಮಿ ಜಿ ಬಿರ್ದರ್ಗ್ ನನ್ನಿ ಜೊಂತು. ಏಪ್ರಿಲ್ 7 ರೇ 12 ತೋಲು ಕುಂಪಲ ಆಶ್ರಯ ಕಾಲನಿ ಕೊರಗಜ್ಜ ಸೇವಾ ಸಮಿತಿ ಪಿನ್ನ ಪೆಣ್ಣಿಗೆಲೆ ಸಮಿತಿ ರೇ 25ನೇ ವರ್ಷത്തെ ಜಲ್ಸ್ ನಡ್ಕರು ಇದ್ರೆ ಬಿಲಿಕಡ್ಲಾಸ್ ಪರ್ತುಕೊಂಡ ಲೇಸ್ ಕುಂಪಲ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವಸ್ಥಾನದಲ್ಲಿ ನ್ಯಾರಸರೆ ನಡೆಯಿತು. ಏಪ್ರಿಲ್ 7 ರೇ 12 ತೋಲು ನಡ್ಕರಿದಾಯ ಕುಂಪಲ ಆಶ್ರಯ ಕಾಲನಿ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಪಿನ್ನ ಮಹಿಳಾ ಸೇವಾ ಸಮಿತಿ ರೇ 25ನೇ ವರ್ಷത്തെ ಜಲ್ಸ್ರೆ ಬಿಲಿಕಡ್ಲಾಸ್ ಪರ್ತುಕೊಂಡ ಲೇಸ್ ಕುಂಪಲ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವಸ್ಥಾನ ನಡೆಯಿತು. ಬಾಲಯೋಗಿ ಅಮೃತಾನಂದ ಸ್ವಾಮೀಜಿ ಬಿಲಿಕಡ್ಲಾಸ್ ಪರ್ತುಕೊಂಡ್ನುತ್ತು ಲೇಸ್ ಚಂದತ್ ನಡ್ಕಟ್ಟು ಒಸಿಯಚ್ಚುಂತು. 25 ವರ್ಷದ ವಾರ್ಷಿಕ ನಡಪರುಂಟೆಲಂಜಿ ಐಕ್ ದೇವರನ ಸಂಪೂರ್ಣ ಅನುಗ್ರಹ ಕೃಷ್ಣ ಮುಖ್ಯ ಪ್ರಾಣದ ಪ್ರಾರ್ಥನೆ ಐಕ್ ಬೋಡಾಪಿನ ಆರ್ಥಿಕವಾದ ಮಾತ ಪದಕ ಬರಡು ಮಾತೆಲ್ಲ ಜನಕ್ಕಲು ಎಲ್ಲ ಕಾರ್ಯಕ್ರಮ ಬತ್ತು ಸೇರೋಡು ಎಡ್ಡ ನಡಪಡಂದು ಕೃಷ್ಣ ದೇವರ ಪ್ರಾರ್ಥನೆ. ಮೇಲ್ತೆನೆರೆ ತಲೆಮುಪ ಐತಿನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ರೇ ತಲೆಮುಪ ಸದಾಶಿವ ಉಳ್ಳಾಲ್ ಮುಂಡಿತ್ತು. ಕಲಿഞ്ഞ 25 ವರ್ಷത്തെ മുന്നാല് ಆಶ್ರಯ ಕಾಲೋನಿರು ಕೊರಗಜಗಟ್ಟೆ ತೊಡಗಿಂತು ಇಪ್ಪ ಸೇವಾ ಸಮಿತಿ ಆಗಿತ್ತು ನಲ್ಲ ಮೇನತ್ ಎತ್ತೊಂಡು ಅಂತೂ ತೆರಿಪಾಟಿತ್ತು. ಈ ಒಂದು ಸಂಸ್ಥೆ ಎಡ್ಡ ರೀತಿಡ್ ಬುಲೆದು ಮುಲ್ಪದ ಜನಗಳಿಗೆ ಸೇವೆ ಮಲ್ಪನ ಜೊತೆಗೆ ಎಡ್ಡ ಹೆಚ್ಚಿನ ವಾತಾವರಣ ನಿರ್ಮಾಣ ಮಲ್ಪರ ಅವಕಾಶ ಆಗ್ತದೆ. ಈ ಕೊರಗಜ್ಜ ಸೇವಾ ಸಮಿತಿದ ಮುಖಾಂತರ ಧಾರ್ಮಿಕ ಪ್ರಜ್ಞೆಯನ್ನು ಕೊರ್ಪಣಂಚಿನ ವ್ಯವಸ್ಥೆ ಈ ಕ್ಷೇತ್ರದ ಈ ಕೊಲನಿಡ ಆಗ್ತದೆ. ಆಯ್ತು ಜೊತೆಗೆ ಪಾಪದಕ್ಲಿ ಬಡುತ್ತಿನ ಅನೇಕ ಸಮಸ್ಯೆಗಳು ಬರ್ತಿಲ್ಲ ಆಕಳಿಗೆ ಸ್ಪಂದನೆ ಮಲ್ಪನ ಆರೋಗ್ಯದ ದೃಷ್ಟಿಡಾವಡು ಆರೋಗ್ಯದ ಕ್ಯಾಂಪ್ ಮಲ್ಪನ ಮುಖಾಂತರ ಕೊರೋನಾದ ಸಂದರ್ಭದ ಪಾಪದಕ್ಲಿಗೆ ಕಿಟ್ಟು ಕೊರ್ಪನ ಮುಖಾಂತರ ಅನೇಕ ಕಾರ್ಯಕ್ರಮ ಪಾಡೊಂದು ಈ ಭಾಗದ ಜನಕ್ಕಳು ವಿದ್ಯಾವಂತರಾಪಣೆ ಕೂಡ ಎಡ್ಡ ಪ್ರಯತ್ನ ಮತ್ತೊಂದು ಅಕಲು ವಿದ್ಯಾವಂತರಾದ ಈ ಪರಿಸರದ ಜೋಕುಲು ಎಡ್ಡೆ ಪುದರ್ಕ ನೋಡು ಪನ್ಪುನ ದೃಷ್ಟಿಲ್ಲ ಕೂಡ ಎಡ್ಡೆ ಸೇವೆನಿ ಮಹಿಳಾ ಸಮಿತಿ ಬತ್ತ ಕೊರಗಜ್ಜ ಸೇವಾ ಸಮಿತಿ ಮತ್ತೊಂದು ಮುಕ್ಲ ಎಲ್ಲದಿಂದ ನಡ್ಪುಣಂಚಿನ ಕಾರ್ಯಕ್ರಮ 25 ವರ್ಷದ ಕಾರ್ಯಕ್ರಮ ಎಡ್ಡೆ ರೀತಿ ಆವಡು ದೇವರನ್ನ ಹನುಮಾನ್ ದೇವರನ್ನ ಬಗ್ಗೆ ಮಾತ್ರ ಗ್ರಾಮ ದೇವತೆ ನಮ್ಮ ದೇವರನ್ನ ಮನಮಿಂಜಿನ ದೇವರನ್ನ ಆಶೀರ್ವಾದ ಉಪ್ಪಡು ನನಾತ್ ಎಡ್ಡೆ ಕೆಲಸ ಮಲ್ಪುಣಂಚಿನ ಅವಕಾಶ ಆವಡು ನಮ್ಮ ಮಾತೆಲ್ಲ ಮಕ್ಕಳಿಗೆ ಸಹಕಾರ ಮಾಡ್ತದೆ. ಈ ಸಮಿತಿ ಉತ್ತರೋತ್ತರ ಅಭಿವೃದ್ಧಿ ಆದ ಸಮಿತಿಯ ಮುಖಾಂತರ ಎಡ್ಡೆ ಕೆಲಸ ನಡ್ಪಡೋದು. ಅದರ ಪಿನ್ನೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಇನ್ನುಳಿದ ಘಟಕತೆ ತಲೆಮುಪ್ಪ ದಿನೇಶ್ ಕುಂಪಲ ಮುಂಡಿತ್ತು. ಆಶ್ರಯ ಕಾಲೋನಿಲು ಕೊರಗಜ ಕಟ್ಟೆ ಉಂಡಾಯ ಪಿನ್ನೆ ಆಲ್ಮಾರ್ಗ್ ದೀನು ಮಾತ್ರ ಅಲ್ಲ ಅಂಟು ಆಲ್ಮಾರ್ರೆ ಎಡಂಗೆರ ದೂರ ಇರುಂಟು ಜೊಂತು. ನವೀನನ್ನೇ ಅಂಚನೆ ನಮ್ಮ ಈ ರಾಗವನ್ನೇ ಮತ್ತು ಆಗವಟ್ಟಿಗೆ ಇತರರೆಲ್ಲ ಸೇರ್ಬಾರ್ದು ಕೊರಗಜ್ಜನ ಈ ಸ್ತುತಿ ಮಾಡ್ತಾರಗೋಸ್ಕರ ಒಂದು ಗಟ್ಟು ಮೂಜಿ ಕಲ್ಲು ಕೆಂಪು ಕಲ್ಲು ಬೀದು ಸುರುಮಂಚಿನ ಈ ಕಟ್ಟೆ ಇನಿ ಬಾರಿ ಈ ಬಾಗಡು ಅಭಿವೃದ್ಧಿಯಾದ ಈ ಭಕ್ತರನ್ನ ಕಷ್ಟನ ನೀಗಿ ಸೇರೆ ಒಂದು ಭಕ್ತಿ ಕೇಂದ್ರ ಆದ ಮೂಲಂಜಿ ನಮ್ಮ ಕೈತರಡೆ ಮಸ್ತ್ ಬೇಲ ಮಾಡ್ತಿರೋದು ಸಮಿತಿಯ ಮೂಲಕ ಮಸ್ತ್ ಬೇಲ ಮಾಡ್ತಾರೆ ಅಥವಾ ಭಕ್ತಿಯನ್ನ ಕಷ್ಟನ ಈಡೇರಿಸ್ಯಾರ ಒಂದು ಕೇಂದ್ರ ಬಿಂದು ಆದ ಇನ್ನು 25 ವರ್ಷಕ್ಕಿಂತ ಮೂಲ ಕಾರ್ಯಾಚರಣೆ
ಮತ್ತೊಂದೊಂದು ಪಣಿಯರೆ ಮಸ್ತ್ ಖುಷಿಯಾಗಿದೆ. ಒಂದೊಂದು ಬೋರ್ ಗುಡ್ಡೆಂಚಿನ ಪ್ರದೇಶ ಇನ್ನು ಆಶ್ರಯ ಕಾಲೋನಿ ಅದು ಒಂದು ಮುನ್ನೂತ್ತೈವ ಇಲ್ಲಿ ಈ ಏರಿಯಾದ ಬರೋಡಂಡ ಮುಖ್ಯ ಕಾರಣ ಆಯ್ತು ಕೇಂದ್ರ ಬಿಂದೇ ಸದಸ್ಯವುಳ್ಳ ಸಂಖ್ಯೆ ಬಂದ ಇನಿ ಈ ಬಾಗಡ್ ಈ ನಮ್ಮ ಈ ಗುಡ್ಡೆ ಬರ್ಪನ ಸಾಧಿಟ್ಲ ಅವೇ ಒಂಜಿ ಇಲ್ಲಿಂಚಾಡು ಅಪ್ಪಾಗ ಈ ಒಂಜಿ ಸರ್ಕಾರಿ ಭೂಮಿನ ವಾ ನಮ್ನೆ ಇತ್ತಿನ ಭೂಮಿನ ವಾ ನಮ್ನೆ ಅದು ಆ ಪರಿವರ್ತನೆ ಮಂತ ಇನ್ನು ಜನಕ್ಲೆಗೆ ಸಹಕಾರ ಮಂತೇರ ಅಥವಾ ಇನ್ನು ಒಂಜಿ ಕುಲ್ಲೆರ ಒಂಜಿ ಆಶ್ರಯ ಒಂಜಿ ಇಲ್ಲು ಕಪ್ಪುಣಿ ಬಣ್ಣ ಐತಾತ್ ಮಲ್ಲ ಒಂಜಿ ಭಾಗ್ಯದ ಬೆಲೆ ಆಶ್ರಯ ಕಾಲೋನಿ ಶ್ರೀ ನಾಗಕನ್ನಿಕಾ ದೇವಸ್ಥಾನತೆ ತಲೆಮುಪ್ಪ ಗಿರೀಶ್, ಓಂ ಫ್ರೆಂಡ್ಸ್ ರೇ ಮಾಜಿ ತಲೆಮುಪ್ಪ ತಿಮ್ಮಯ್ಯ ಆಶ್ರಯ ಕಾಲೋನಿ, SK ಕ್ಯಾಟರರ್ಸ್ ರೇ ತಲೆಮುಪ್ಪ ಭಾಸ್ಕರ್ ಗಟ್ಟಿ, ಶ್ರೀ ಕೊಲಗಜ್ಜ ಸೇವಾ ಸಮಿತಿ ರೇ ತಲೆಮುಪ್ಪ ಶೀತಲ್ ಕುಮಾರ್, ಪೆನಿಂಗಲೆ ಸಮಿತಿ ರೇ ತಲೆಮುಪ್ಪ ರೇಷ್ಮಾ ಅನಿಲ್ ಬೆಲಿಬಿರ್ನರೆ ತಿನ್ನರು, ಸಮಿತಿ ರೇ ಗೌರವ ತಲೆಮುಪ್ಪ ಯೋಗೀಂದ್ರ ಆಶ್ರಯ ಕಾಲೋನಿ, ಪಿರಾಕ್ರೆ ತಲೆಮುಪ್ಪ ಕಿರಣ್, ಸುರುತ್ತೆ ಕಾರ್ಯದರ್ಶಿ ಪೂರ್ಣಚಂದ್ರ, ಖಜಾಂಜಿ ಕಾರ್ತಿಕ್ ಜೆ, ಶ್ರೀ ಕೊರಗಜ್ಜ ಅಯ್ಯಪ್ಪ ಭಕ್ತರೊಂದತ್ತೆ ಗುರುಸ್ವಾಮಿ ಶೇಖರ್ ಶೆಟ್ಟಿ ಇಂಗ ಇನ್ನಾರು, ಸಮಿತಿರೆ ಗೌರವ ತಲೆಮುಪ್ಪ ವಿನೋದ್ ಕುಂಪಲ ಬಿರ್ನರ್ಗ್ ಮರ್ಹಬಾ ಚೊಂತು, ಉತ್ಸವ ಸಮಿತಿರೆ ತಲೆಮುಪ್ಪ ಆನಂದ್ಯಂ ಸುರೂತೆ ಪಲ್ಕ ಮುಂಡಿತ್ತು, ಹರಿಪ್ರಸಾದ್ ಬಗಂಬಿಲ ಲೇಸ್ ನಡಪಾಟಿತ್ತು. ಸುರೇಶ್ ಭಟ್ನಗರ ಚೊಲ್ಲೆ ಪೇರು ಎಲ್ಲರೂ ಗೊಂತುಲೆದೆ, ರಾಜಕೀಯಮಾಯ್ತು ದೀನಿ ಆಯ್ತು ಎಲ್ಲಾತನು ಮೇನತೆಟ್ಟೊಂದುಲೆ ಸುರೇಶ್ ಭಟ್ನಗರ ಶಕ್ತಿ ಹಾರ್ಡ್ವೇರ್ಸ್ ಚೊಲ್ಲೆಯವರು ಪುದಿಯ ಬಾನ್ಯ ತೊಡಗಿರು, ಇದು ಬಾನಿಯ ಅಲ್ಲೇ ಮೋನು ಸುಮಿತ್ ಕುಮಾರ್ ತೊಡಗಿರು ಇದ್ರೆ ತೊಡಕತ್ತೆಲೇಸ್ ಮಾಸ್ತಿಗಟ್ಟೆಲ್ ನಡೆದಿತ್ತು. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ದೇವಸ್ಥಾನ ಪಿನ್ನೆ ಭಗವತಿ ಸಹಕಾರ ಬ್ಯಾಂಕ್ ರೇ ಜಂಡಾಮನ್ ತಲೆಮುಪಾಯೆ അതേപോലെ രാജകീയ നേതാവ് സുരേഷ് ഭട്നഗറിಯಲ್ಲಿ മൂന്ന് സുമിത് കുമാർ സുറാക്കി പുതിയതായി ഉള്ളാലത്തെ മാസ്തികಟ್ಟലുള്ളിലെ ദേവികൃപ കട്ടുവാൻ തുടങ്ങിയ ശക്തി ഹാർഡ്വെയർ ഇതിലെ തുടക്കത്തിലേസ് നടന്നത്. ವಿಶ್ವನಾಥ ಗುರೂಜಿ ಬೆಲ್ಚೆ ಪಿಡಿಪಾಡಿತು ಮೇಲ್ತೆನ್ನರೆ ಲೇಸಿಗೆ ತೊಡಕ ಕೊಡ್ತಿತ್ತು. ಮೈಕಾಲ ಕ್ಷೇತ್ರತೆ ಶಾಸಕ ಯುಟಿ ಖಾದರ್ ಬಾನ್ಯತಿಗೆ ತೊಡಕ ಕೊಡ್ತಿತ್ತು. ಅದರ ಪಿನ್ನೆ ಮುಂಡಿ ಅಯಲು ಸುರೇಶ್ ಭಟ್ನಗರ ಶಕ್ತಿ ಟ್ರಾನ್ಸ್ಪೋರ್ಟ್ ಪಿನ್ನೆ ಕನ್ಸ್ಟ್ರಕ್ಷನ್ ಚೊಲ್ಲುರೆ ಸಂಸ್ಥೆಯಲ್ಲಿ ಭಾರಿ ಪೇರೆಡ್ತಿರು. ಇಪ್ಪ ಇಯಲ್ಲೇ ಮೂನು ತೊಡಗಿಯ ಹಾರ್ಡ್ವೇರ್ ಬಾನ್ಯತ್ತಲು ಆಲ್ಮಾರೆ ಕಲ್ಬುಗೆಂದಿಯ ಪೋಲೆ ಆವಟ್ಟು ಚುಂತು. ಮತ್ತು ಸುಮಿತ್ ಅವರ ಅಜ್ಜರಾಗಿವರ ಶಕ್ತಿ ಶೇಖರನ್ನ ಅವರೆಲ್ಲರಿಗೂ ಕೂಡ ಪ್ರೀತಿಗೆ ಪಾತ್ರರಾಗಿ ಭಾಳಷ್ಟು ವರ್ಷಗಳ ಕಾಲ ಈ ಪ್ರದೇಶದ ಅಭಿವೃದ್ಧಿಯಲ್ಲಿ ಕಾಣದ ಕೈಗಳಾಗಿ ತನ್ನ ಒಂದು ಕೊಡುಗೆಯನ್ನು ಇವತ್ತು ಕೊಟ್ಟಿದ್ದಾರೆ. ಅದನ್ನು ಜನರು ಈಗಲೂ ಕೂಡ ನೆನಪಿಸಿಕೊಳ್ತಿದ್ದಾರೆ. ಸಾಮಾಜಿಕವಾಗಿಯೂ ರಾಜಕೀಯವಾಗಿಯೂ ಶೈಕ್ಷಣಿಕವಾಗಿಯೂ ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ತನ್ನಿಂದಾದ ಕೊಡುಗೆಯನ್ನು ಕೊಟ್ಟು ಇವತ್ತು ಆ ಗೌರವವನ್ನು ಪಡ್ಕೊಂಡಿದ್ದಾರೆ. ನಮಗೆ ಅತ್ಯಂತ ಸಂತೋಷ. ಇವತ್ತು ಬಹುಶಃ ಸುಶೀಲಮ್ಮನವರ ವಿಶೇಷ ಆಶೀರ್ವಾದ ಮುಖಾಂತರ ಅವರೆಲ್ಲ ಅದು ಸುರೇಶ್ ಭಟ್ನಗರ್ ಇರಲಿ ಮತ್ತು ಅವರ ಮಕ್ಕಳು ಸುಮಿತ್ ಮತ್ತು ಅವರ ಮನೆಯವರು ಮತ್ತೆಲ್ಲ ಅವರ ಸೋದರರು ಕೂಡ ಇವತ್ತು ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ವಿಶೇಷದ ವ್ಯಕ್ತಿತ್ವ ಮೂಲಕ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಿದ್ದಾರೆ. ಜೊತೆಯಲ್ಲಿ ಇವತ್ತು ಅವರ ಹಿರಿಯರು ಏನು ಇವತ್ತು ಶೇಖರ್ನ ಇಟ್ಟಂಥ ಹೆಸರಿದೆಯಾ ಅದನ್ನು ಶಾಶ್ವತವಾಗಿ ಮುಂದೆ ತಗೊಂಡು ಹೋಗುವಂಥ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ಇವರೆಲ್ಲ ಕೆಲಸವು ಕೂಡ ಬಹುಶಃ ಅವ್ರಿಗೆ ಕೊಡುವಂಥ ವಿಶೇಷದ ಗೌರವ ನಮ್ಮ ನಾಡಿಗೆ ಸಿಕ್ಕುವಂಥ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಜೊತೆ ಇವತ್ತು ವಿಶ್ವನಾಥ್ ಗುರೂಜಿ ಅವರು ವಿಶೇಷವಾದ ಪ್ರಾರ್ಥನಾ ಮೂಲಕ ಇದಕ್ಕೂ ಚಾಲನೆ ಕೊಟ್ಟಿದ್ದಾರೆ. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಲ ಮುಂಡಿತ್ತು ಬಾನ್ಯಂಗೆ ಬಂದಂಗಲೆ ಮನಸ್ಗೆಂದಿಯಂಗ್ ಏ ಬಾನ್ಯ ಉಯರ್ಚೆ ಅವ್ರದ್ದು ಸಂಶಯ ಇಲ್ಲ ಅಂಟು. ಆತ್ಮೀಯರಾದ ಶೇಖರ್ ಬಂಗೇರ ಮತ್ತು ಸುಶೀಲಕ್ಕನ ಸುಪುತ್ರ ಸುರೇಶ್ ಭಟ್ನಗರ್ ಅವರ ಮಗನನ್ನು ಈ ಉಳ್ಳಾಲ ಅಕ್ಷಯ ಭಾಗದಲ್ಲಿ ವ್ಯಾಪಾರಕ್ಕೆ ತೊಡಗಿಸಿಕೊಂಡಂಥ ಒಂದು ಅತ್ಯಂತ ಶುಭ ದಿನ. ಕಳೆದ ಸುಮಾರು ವರ್ಷಗಳಲ್ಲಿ ಶೇಖರ್ ಭಟ್ನಗರ, ಸುರೇಶ್ ಭಟ್ನಗರ ಇಂಥವರ ಹೆಸರೇ ನಿರಂತರವಾಗಿ ಈ ಭಾಗದಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ವ್ಯವಹಾರ ಅಂದರೆ ಅವರಿಗೆ ಮೊದಲಲ್ಲ, ಸಣ್ಣದಿಂದಲೂ ವ್ಯಾಪಾರವನ್ನು ಮಾಡಿಕೊಂಡು ಬಂದವರು. ಜೊತೆಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದಂಥವರು. ಅವರ ಪುತ್ರನ ಸುಮಿತ್ ಅವರ ಈ ಶಕ್ತಿ ಹಾರ್ಡ್ವೇರ್ ಅತ್ಯಂತ ಯಶಸ್ವಿಯಾಗಿ ವಿಶೇಷವಾಗಿ ಮಾಸಿಗಟ್ಟೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಂದು ಜನನಿಬಿಡ ವ್ಯಾಪಾರ ಕೇಂದ್ರ ಆಗಿರುವಂಥ ಈ ಮಾಸಿಗಟ್ಟೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಒಂದು ವ್ಯವಹಾರ ಕ್ಷೇತ್ರ ಮುಂದೆ ಬರಲಿಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೂ ನಾನು ಶುಭವನ್ನು ಹಾರೈಸಿ. ಉಳ್ಳಾಲ್ತೆ ಕಲ್ಬಾಯಿ ಮಾಸ್ತಿಗಟ್ಟೆರೆ ಮುಟ್ಟತ್ತು ತೊಡಗಿಯ ಬಾನ್ಯತ್ತು ಎಲ್ಲರೂ ಕೈಸೇರ್ಪಾಟನುಂಟು ಸುರೇಶ್ ಭಟ್ನಗರ ಕೇಟಿತು. ಟ್ರಾನ್ಸ್ಪೋರ್ಟ್ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಅದರಲ್ಲಿ ಬಹಳ
ಶ್ರಮವಹಿಸಿ ಭಾಳ ಯಶಸ್ಸನ್ನು ಕಂಡವರು. ಹಾಗೆ ಅವರ ಈ ಸಂಸ್ಥೆಯ ಹೆಸರನ್ನು ಉಳಿಸಬೇಕೆಂಬ ನಿಟ್ಟಿನಲ್ಲಿ ಅವರ ಏನು ಹುಟ್ಟು ಹಾಕಿಕೊಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಅದಕ್ಕೆ ಒಂದು ಹೊಂದಾಣಿಕೆ ಬರುವಂಥ ಹಾರ್ಡ್ವೇರ್ ಸಂಸ್ಥೆಯನ್ನು ಅದೇ ನಮ್ಮ ತಂದೆಯವರಿಟ್ಟ ಕಂಪನಿಯ ಹೆಸರನ್ನಿಟ್ಟು ಇವತ್ತು ನಮ್ಮ ಎಲ್ಲ ಹಿರಿಯರ ಆಶೀರ್ವಾದದಿಂದ ಪ್ರಾರಂಭಿಸಿರ್ತೇವೆ. ಇದು ನಮ್ಮ ಉಳ್ಳಾಳ ದರ್ಗಾ ಸಮೀಪದ ಭಗವತಿ ಟೆಂಪಲ್ ದ್ವಿಮುಖ ರಸ್ತೆಯ ಮಾತಿಕಟ್ಟೆಯ ಹೃದಯ ಭಾಗದಲ್ಲಿದೆ. ಈ ಸಂಸ್ಥೆ ನಾವು ಮೊದಲಿಗೆ ಒಂದು ಯೋಚನೆಯಲ್ಲಿ ಬರುವಾಗ ನಿಮಗೆ ಮಾಸ್ತಿಕಟ್ಟೆಯಲ್ಲಿ ಹೇಗೆ ಮಾಡ್ಬೋದಾ ಅಂತ ಇಲ್ಲಿಯ ನನ್ನ ಒಬ್ಬರು ಆತ್ಮೀಯರು ಕೇಳಿದರು. ಅದಕ್ಕೆ ನಾನು ಕೊಟ್ಟ ಉತ್ತರ ಅಂತ ಹೇಳಿದರೆ, ನಾನು ಎಲ್ಲರೊಂದಿಗೆ ಒಂದು ಸೌಹಾರ್ದ ರೀತಿಯಲ್ಲಿ ಬೆರೆಯುವ ಮನುಷ್ಯ. ಆ ನಿಟ್ಟಿನಲ್ಲಿ ನನಗೆ ಅದು ವಿಶ್ವಾಸ ಇದೆ. ನನ್ನ ಉದ್ಯಮಕ್ಕೆ ಒಂದು ಎಲ್ಲ ರೀತಿಯ ಜನರು, ಎಲ್ಲ ಧರ್ಮದವರು ಅದನ್ನು ಒಂದು ಯಶಸ್ಸಿನಲ್ಲಿ ಕೊಂಡವರು ಅವರು ಸಹಕಾರ ನಿಜವಾಗಿ ಕೊಡ್ತಾರೆ. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ದೇವಸ್ಥಾನದ ತಲೆಮುಪ್ಪ ಚಂದ್ರಹಾಸ ಉಳ್ಳಾಲ್, ನಗರಸಭೆ ತಲೆಮುಪ್ಪ ಚಿತ್ರಕಲಾ ಚಂದ್ರಕಾಂತ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ರೇ ತಲೆಮುಪ್ಪ ಸದಾಶಿವ ಉಳ್ಳಾಲ್, ಕೋಟೆಕಾರ್ ಕೊರಗಜ್ಜ ಭಕ್ತರೊಂದತ್ತೆ ತಲೆಮುಪ್ಪ ರಾಮಚಂದ್ರ ಎಂ, ಭಗವತಿ ಸಹಕಾರಿ ಬ್ಯಾಂಕ್ ರೇ ತಲೆಮುಪ್ಪ ನಾರಾಯಣ ಕೆ, ಕಾಂಗ್ರೆಸ್ ರೇ ಇಂದಕಮಾರಾಯಿ ದೀಪಕ್ ಪಿಲಾರ್, ದಿನೇಶ್ ಕುಂಬಲ, ಕಾಂಟ್ರಾಕ್ಟರ್ ರೇಮಂಡ್ ಡಿಸೋದ ಉಳ್ಳಾಲ ಬೈಲ್, ಚಿರುಂಬ ಪಿನ್ನೆ ಭಗವತಿ ದೇವಸ್ಥಾನದ ಕಾರ್ನವರ್, ರಾಜಕೀಯ ಪಿನ್ನೆ ಬೇರೆ ಬೇರೆ ನೇದಕಮಾರಿನಾರ್, ಹಾರ್ಡ್ವೇರ್ ದನಿಮಾರಾಯಿ ಸುಮಿತ್ ಪಿನ್ನೆ ಅಪೇಕ್ಷ ಬಿರ್ನರ್ಗ್ ಮರ್ಹಬಾ ಹಾಕಿಯಾರ್, ಸುಶೀಲಾ ಶೇಖರ್, ಅಮೃತಾ ರಾಮನ್, ಮಧು ಸುರೇಶ್ ಭಟ್ನಾಗರ, ಮೋಹನ್ ದಾಸ್, ಶಾರದಾ ಮೋಹನ್ ದಾಸ್, ರಾಜೇಶ್ ರಮಣ್, ರೀಜಾ ರಾಜೇಶ್, ಪುನೀತ್, ಯಶೀತ್, ಗೌತಮ್ ಪಿನ್ನೆ ಬಿನಿಷ ಲೇಸ್ ಸುಧಾರ್ಚಾರ್, ಪೊಸಕುರಲ್ರೆ ತಲೆಮುಪ್ಪಾಯಿ ವಿದ್ಯಾಧರ್ ಶೆಟ್ಟಿ ಲೇಸ್ ನಡಪಾಟಿತ್ತು. ಉಳ್ಳಾಲ ನಗರಸಭೆ ಆಡಳಿತ ಪಿನ್ನೆ ಅಧಿಕಾರ ನಡಪಾಟ್ರೆಂಗ್ ஒரு நல்ல சொரப்பணி கிழிஞ்சிறாரு. ಅದೆಂದ್ರೆ ಚೊಂದೆಂಗ್ ಆಲ್ಮಾರೆ ಕಾಲಡಿಗೆ ಹೋಯ್ತು ಅಂಕವನಾಯಿ ಸೊರಪಣಿ ಹಾಕ್ರೆದು ಇದು நல்ல ವಿಷಯ ಚೊಂತು ಶಾಸಕ ಯುಟಿ ಖಾದರ್ ಕೊಂಡಾಡಿತ್ತು. ಆಲ್ಮಾರೆ ಕಾಲಡಿಗೆ ಹೋಯ್ತು ಅಂಕ ಸರ್ಕಾರത്തിൽ ಅವನಾಯಿ ವ್ಯವಸ್ಥೆ ಹಾಕಿ ಕೊಡ್ತು ಉಳ್ಳಾಲ್ತೆ ಉಯರ್ಚೆ ಹಾಕ್ರೆದಾಯ ನೆಲೆಯಲ್ಲಿ ನಗರಸಭೆ ಅಧಿಕಾರಿ ಪಿನ್ನೆ ಆಡಳಿತ ಪಕ್ಷತ್ತಂಗ ತೊಡಕಿಯೇ ಜನಹಿತ ಚೊಲ್ಲುರೆ ಪುದಿಯೇ ಆಲ್ಚನತೆ ಲೇಸ್ ஒரு ಮಾದರಿಯಾಯಿರು ಶಾಸಕ ಯುಟಿ ಖಾದರ್ ಕೊಂಡಾಡಿತ್ತು. ಲೇಸರೆ ವಿಷಯத்தில் பொசக்கொரொல்லட்டி ಮುಂಡಿಯೇ ಖಾದರ್ ಅದಾದ ವಾರ್ಡ್ಗೆ ಅಧಿಕಾರಿಗ ಪಿನ್ನೆ ನಗರಸಭೆ ಸೊರ್ತಂಗ ಹೋಯ್ತು ಪೆತ್ತೆ ಪಿನ್ನೆ ಮರ್ಚೆ ಸರ್ಟಿಫಿಕೇಟ್ ಅಂಗಡಿ ಕಟ್ಟುವಣ ಬೇರೆ ಬೇರೆ ಬಾನ್ಯತೆ ಲೈಸೆನ್ಸ್ ತನ್ನಿ ಅವ ಅಂಗಡಿ ರೇ ಟ್ಯಾಕ್ಸ್ ರೇ ಕಾಸು ವಸೂಲು ಹಾಕಿರೋದು ನಲ್ಲ ವಿಷಯ ಆಯಿರು ಚುಂತು ಇಂಗನೆ ಹಾಕಿರೋದಿಲು ಅದೆತ್ತರ ಮಾಲ್ಮಾರು ನಗರಸಭೆಗೆ ಬಂತು ಪೋಂಡೆ ಸೊರಪನಿ ಪಿನ್ನೆ ನೇರವಲಿಕೋಗಿ ಸಾಧ್ಯ ಉಂಡು ನಗರಸಭೆ ಇಂಗಂತೆ ಆಲ್ಜನತೆ ಆಲ್ಮಾರು ಲಾಭ ಹಿಡ್ಕೊಂಡು ತೆರಿಪಾಟಿತ್ತು. ಅಧಿಕಾರ ವಿಕೇಂದ್ರೀಕರಣ ಮಾಡುವ ಉದ್ದೇಶವೇ ಸ್ಥಳೀಯ ಸಂಸ್ಥೆಯ ಸ್ಥಳೀಯ ಮಟ್ಟದ ಜನಪ್ರತಿನಿಧಿ ಆಯ್ಕೆ ಮಾಡಿಕೊಂಡು ಅದರ ಮುಖಾಂತರ ಆ ಸ್ಥಳೀಯ ಸಂಸ್ಥೆಗಳು ಜನರ ಬಳಿಗೆ ಹೋಗಿ ಪಾರದರ್ಶಕತೆಯ ಪ್ರೀತಿಯ ಮತ್ತು ಅತ್ಯಂತ ಸುಲಭ ಮತ್ತು ಸುಸಲಿತವಾಗಿ ತನ್ನ ಕೆಲಸ ನಿರ್ವಹಿಸುವಂಥ ಯೋಜನೆ ಹಮ್ಮಿಕೊಳ್ಳುವುದು. ಈ ಎಲ್ಲ ಆಶಯಕ್ಕೆ ಅನುಗುಣವಾಗಿ ಉಳ್ಳಾಲ ನಗರಸಭೆ ಚಿತ್ರಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಆಯುಬ್ ಅವೆಲ್ಲ ಸದಸ್ಯರ ಮತ್ತು ಅಧಿಕಾರಿ ವರ್ಗದ ಒಂದು ತಂಡವಾಗಿ ಇವತ್ತು ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಪ್ರತಿಯೊಂದು ವಾರ್ಡಿಗೂ ಕೂಡ ಹೋಗಿ ಜನರ ಬಳಿಗೆ ಹೋಗಿ ಜನರಿಗೆ ಇರುವಂಥ ಎಲ್ಲ ಆ ಯೋಜನೆ ಏನು ಇವತ್ತು ನಗರಸಭೆಗೆ ಬಂದು ಇವತ್ತು ಆ ಒಂದು ಕೆಲಸ ಮಾಡಬೇಕಿತ್ತ ತತ್ಕ್ಷಣ ಆ ಸ್ಪಾಟಿನಲ್ಲೇ ಆ ಕೆಲಸ ಮಾಡಿ ಕೊಡುವಂಥ ಒಂದು ಐತಿಹಾಸಿಕವಾದ ಜನಹಿತವಾದ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಅತ್ಯಂತ ಸಂತೋಷ. ಇಡೀ ನಗರಸಭೆ ಅಧಿಕಾರಿ ವರ್ಗದವರು ಸದಸ್ಯರು ಆ ವಾರ್ಡ್ಗೆ ಹೋಗಿ ಅಲ್ಲಿಗೆ ಬೇಕಾದಂಥ ಜನನ ಮರಣ ಪತ್ರ ಇಮಿಡಿಯೇಟ್ ತಕ್ಷಣ ಕೊಡುವಂಥದ್ದು, ಖಾತಾವನ್ನು ಕೊಡುವಂಥದ್ದು, ಟ್ರೇಡ್ ಲೈಸೆನ್ಸ್ ಕೊಡುವಂಥದ್ದು, ಇನ್ನಿತರ ಯಾವುದೇ ಆ ಕೆಲಸ ಕಾರ್ಯಗಳು ಏನು ಇವತ್ತು ನಗರಸಭೆಗೆ ಬಂದರೆ ಅವರು ಇಡೀ ಒಂದು ದಿವಸ ಬಿಟ್ಟು ಅಲ್ಲಿಗೆ ಬರಬೇಕು, ಬೇರೆ ಕೆಲಸ ಮಧ್ಯದಲ್ಲಿ ಕಾಯಬೇಕು, ಅದರ ಒಂದು ದಿನದ ದುಡಿಮೆ ಹೋಗುವಂಥದ್ದು, ಮತ್ತು ಭಾಳಷ್ಟು ದೂರ ತಾಯಂದಿರಿಗೆ ಹಿರಿಯರಿಗೆ ಬರಲಿಕ್ಕಾಗೋದಿಲ್ಲ. ಇದಕ್ಕೆಲ್ಲ ಕೊನೆಗಾಂಡು ಬಹುಶಃ ನೇರವಾಗಿ ತತ್ಕ್ಷಣ ಯೋಜನೆಯನ್ನು ಕಾಲಬುಡಕ್ಕೆ ಮುಟ್ಟಿಸುವಂಥ ಜನಹಿತ ಕಾರ್ಯಕ್ರಮ ಬಹುಶಃ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಕನಸಿನ ಏನು ಇವತ್ತು ಸ್ಥಳೀಯ ಮಟ್ಟದ ಒಂದು ಆಡಳಿತ ಇದೆಯಾ ಅದಕ್ಕೆ ಅನುಗುಣವಾಗಿ ನಡೆಯುತ್ತಿದೆ. ಅತ್ಯಂತ ಸಂತೋಷ.
ಉಳ್ಳಾಲ ನಗರಸಭೆಯ ಜನಹಿತ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಯಾವುದೇ ನಗರಸಭೆಯು ಕೂಡ ಇವತ್ತು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ಮಾಡುವಾಗ ಸರ್ವ ಜನರು ಕೂಡ ನಗರಸಭೆ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಅಧಿಕಾರಿ ವರ್ಗದವರಿಗೆ ತನ್ನ ಸಂಪೂರ್ಣವಾದ ಸಹಕಾರ ಕೊಡಬೇಕು. ತಮ್ಮ ವಾರ್ಡ್ನಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ತನ್ನ ಮನವಿಯನ್ನು ಸಲ್ಲಿಸಿ ಮುಂದೆ ಅದನ್ನು ಬಹುಶಃ ಇವತ್ತು ನಾವು ಅನುಷ್ಠಾನ ಮಾಡಲು ಪ್ರಯತ್ನ ಮಾಡ್ತೇವೆ. ಉಳ್ಳಾಲ ನಗರಸಭೆಗೆ ಮತ್ತೆ 30 ಕೋಟಿ ರೂಪಾಯಿಯ ವಿಶೇಷ ಅನುದಾನ ಬಿಡುಗಡೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸ್ಥಳೀಯ ಮಟ್ಟದ ಎಲ್ಲ ಪ್ರದೇಶಕ್ಕೆ ಭೇಟಿ ಕೊಟ್ಟು ಎಲ್ಲಿ ಹೊತ್ತು ರಸ್ತೆ ಆಗಬೇಕು, ಎಲ್ಲಿ ಹೊತ್ತು ತೋಡಾಗಬೇಕು, ಎಲ್ಲಿ ಹೊತ್ತು ಮೂಲಭೂತ ಒದಗಿಸಬೇಕಾ ಎಲ್ಲ ಕೆಲಸಗಳಿಗೆ ನಾವು ಇವತ್ತು ಬದ್ಧರಾಗಿ ನಿಂತಿದ್ದೇವೆ. ನಗರಸಭೆ ತಲೆಮುಪ ಚಿತ್ರಕಲಾ ಚಂದ್ರಕಾಂತ್, ಜಂಡಾಮತಿ ತಲೆಮುಪ UP ಅಯೂಬ್ ಮಂಚಿಲ ಪಿನ್ನ ನೇದಕಮಾರ್ ಕಾದರೊಟ್ಟ ಇನ್ನಾಲು ಮೈಕಾಲ ಯೂನಿವರ್ಸಿಟಿ ಪ್ರೊಫೆಸರ್ ಆಯ್ತುಲೆ ಡಾಕ್ಟರ್ ಭಾರತಿ ಪಿಲಾರ್ ಈಮವರು ಪಾಟ್ರೆ ಬೂಕ್ ಎಲ್ದಿರು ಇದ್ರೆ ಪೇರ್ ನವೀಲ್ ಗರಿಚಂತು ಇದ್ರೆ ಪರ್ತಕೊಂಡ ಲೇಸ್ ಮೈಕಾಲ್ ಯೂನಿವರ್ಸಿಟಿ ರವೀಂದ್ರ ಕಲಾಭವನ ನಡೆನಿತ್ತು. ಡಾಕ್ಟರ್ ಭಾರತಿ ಪಿಲಾರ್ ಎಲ್ಲಿದಾಯೆ ನವೀಲು ಗರಿ ಪಾಟ್ರೆ ಬುಕ್ ಪರ್ತಕೊಂಡ ಲೇಸ್ ಮೈಕಾಲ್ ರವೀಂದ್ರ ಕಲಾಭವನ ನಡೆನಿತ್ತು. ಮೈಕಾಲ ವಿಶ್ವವಿದ್ಯಾನಿಲಯತೆ ಕುಲಪತಿ ಪ್ರೊಫೆಸರ್ PS ಎಡಪಡಿತಾಯ ಬೂಕು ಪರ್ತುಕೊಂಡದ್ದು ಮುಂಡಿತ್ತು. ಡಾಕ್ಟರ್ ಭಾರತಿರ ಸುರುತಿ ಬೂಕು ಆಯಂಗ್ ಮಿದುಲಿ ಚಮ್ಮೆ ಬಿಸೆ ಉಂಡು ಕನ್ನಡ ಸಾಹಿತ್ಯಕ್ಕೆ ಎನೆಯತ್ತರ ಪುದಿಯ ಬೂಕುಂಗ ಸೇರ್ರೆಪಲ್ಲೆ ಆವಟುಂಡು ಚೊಂತು. ಇವರು ಒಂದು ಕವನ ಸಂಕಲನ ಬಿಡುಗಡೆ ಮಾಡಬೇಕು ನನ್ನ ಹತ್ರ ಕೇಳಿಕೊಂಡ್ರು. ಬಿಡುಗಡೆ ಮಾಡಲಿಕ್ಕೆ ನೀವು ಕವನ ಸಂಕಲನ ತಯಾರು ಮಾಡ್ತಾ ಇದ್ದೀರೋ ಅಂತ ಕೇಳಿದೆ ನಾನು. ಆಗ ಸ್ವಲ್ಪ ಹೇಳಿದರು ಇದೆ ಸರ್ ಅಂತ, ಒಂದು ಸ್ಯಾಂಪಲ್ ತೋರಿಸಿದ್ರು. ಇದು ನಿಮ್ಮದೇ ಎಲ್ಲಿಂದ ಕಾಪಿ ತಂದು ನನಗೆ ಕೊಡ್ತಾ ಇದ್ದೀರಾ ಅಂತ. ಆಗ ಹೇಳಿದ್ರು ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆಲ್ಲ ಸರ್, ನನ್ನ ಇದೊಂದು ಪ್ರವೃತ್ತಿ ಈ ರೀತಿಯಲ್ಲಿದೆ, ನಾನು ಭಾಳ ಖುಷಿ ಪಡ್ತೇನೆ ಅಂತ. ಆಗ ನನಗೆ ಖುಷಿಯಾದದ್ದು ಇವರ ಒಂದು ಭಾಷಾ ಪ್ರೌಢಿಮೆ, ಶಬ್ದಗಳ ಜೋಡಣೆ, ಮತ್ತು ಭಾವನಾತ್ಮಕ ಲಹರಿ ಒಂದು ಕೊಂಡೋಗುವಂಥದ್ದು, ಇನ್ನೊಬ್ಬರನ್ನು ತೇಲಾಡಿಸುವಂಥದ್ದು, ಬೇರೆ ಬೇರೆ ಸ್ತರಗಳಿಗೆ ಅವರು ಮೂವ್ ಆಗುವಂಥದ್ದು, ಭಾಳ ಸ್ವಿಫ್ಟ್ಲಿ ಅಂತ ಹೇಳ್ತೇವೆ, ಏನು ಎಫರ್ಟ್ಲೆಸ್ ಆಗಿ ಹೋಗ್ತಾ ಇರುವಂಥದ್ದು. ಸೊ ಆದ ಕಾರಣ ಇವರಲ್ಲಿ ಆ ಒಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಾಯಿತು. ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ಸಂಯೋಜಕ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಬೂಕುರಿ ಬಿಸಾಯಿತು ಮುಂಡಿತ್ತು. ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ, ನೀವು ಗ್ರಂಥಾಲಯಗಳಿಗೆ ಹೋದರೆ ಅದನ್ನು ಯಾರೂ ಮುಟ್ಟದ ರ್ಯಾಕ್ಗಳಿದೆ, ಅವುಗಳು ಪಾಪ ಯಾರೂ ನನ್ನ ಹತ್ರ ಬರುವುದಿಲ್ಲ ಅಂತ ಹೇಳುವಂತಹ ಪುಸ್ತಕಗಳೇ ಹೆಚ್ಚಿದೆ. ಅದು ಕನ್ನಡ ಗ್ರಂಥಾಲಯ ಅಂತೂ ಹೇಳುವುದೇ ಬೇಡ. ಅದರಲ್ಲಿಯೂ ಕೂಡ ಕಾವ್ಯ ಲೋಕ ಅಂತೂ ಮತ್ತೆ ನೀವು ಅದನ್ನು ಕೇಳಬೇಡಿ. ನನಗೂ ಕೂಡ ಕಾವ್ಯ ಇಷ್ಟ, ಆದರೆ ಅಷ್ಟೇ ಕಷ್ಟ. ನಾನು ನನ್ನ 40 ವರ್ಷದ ಈ ಅನುಭವದಲ್ಲಿ, ಸಾಹಿತ್ಯದ ಅನುಭವದಲ್ಲಿ ಬರೆದದ್ದು ಒಂದೇ ಒಂದು ಕವನ ಸಂಕಲನ. ಆಶ್ಚರ್ಯ ಆದೀತು ನಿಮಗೆ. ಯಾಕೆಂದರೆ ಸುಲಭದ ಕೆಲಸ ಅಲ್ಲ. ಅಂಥದ್ರಲ್ಲಿ ಇವಾಗ ಕುಲಪತಿಯವರು ಹೇಳಿದ ಹಾಗೆ ಒಂದು ಓದುಗನನ್ನು ಮಂತ್ರಮುಗ್ಧರಂತೆ ಓದಿಸಿಕೊಂಡು ಹೋಗುವಂತಹ ಆರಂಭದಿಂದ ಕೊನೆಯವರೆಗೆ ನೀನಲ್ಲದಿಂದ ತೊಡಗಿ, ಅದು 3ನೇ ಕವನ. ನನಗೂ ಇಷ್ಟ ಆದದ್ದು ನೀನಲ್ಲ. ಯಾಕೆ ಇಷ್ಟ ಆಯಿತು ಅಂತ ಹೇಳಿದರೆ, ನಾನಲ್ಲ, ನನಗೆ ಮಾತಾಡ್ತಾ ಇದ್ದೇನಲ್ಲ, ನೀವೆಲ್ಲರೂ ಒಂದು ನಿಮಿಷ ಯೋಚನೆ ಮಾಡಿ. ಬೂಕು ಉಂಡಾಕೋಗು ಇನ್ನೆ ಕಾರಣತೆ ಬಿಸಾಯತಲು ಡಾಕ್ಟರ್ ಭಾರತಿ ತೆರಿಪಾಟಿತ್ತು. ಈ ನವಿಲುಗರಿಯಲ್ಲಿ ಒಂದು ಕಾವ್ಯ ರೂಪವನ್ನು ಕೊಡಲು ಪ್ರಯತ್ನಿಸಿದ್ದೇನೆ. ಈ ಕವನಗಳ ವೈಶಿಷ್ಟ್ಯತೆಯನ್ನು ತುಂಬ ಚೆನ್ನಾಗಿ ಸರ್ ವರ್ಣಿಸಿದ್ದಾರೆ. ಇದರಲ್ಲಿ ಕೆಲವೊಂದು ಕವನಗಳು ಪೌರಾಣಿಕ ಪಾತ್ರಗಳ ಬಗ್ಗೆ, ಆದರೆ ಇನ್ನು ಕೆಲವು ಕವನಗಳು ಪ್ರಕೃತಿಯ ರಮಣೀಯ ಸೊಬಗಿನ ಬಗ್ಗೆ ಆಗಿದೆ. ಮತ್ತು ಕೆಲವು ಕವನಗಳು ನಿಷ್ಕಲ್ಮಶ ಪ್ರೀತಿ, ಹೆಣ್ಣಿನ ಅಂತರಾಳದ ತೊಳಲಾಟ, ಭ್ರಮೆಯ ಹಿಂದೆ ನಾಗವಲೋಟದಿಂದ ಹೋಗುವಂಥ ಮನಸ್ಸಿಗೆ ಸಾಂತ್ವನ, ರಾಧೆಯ ಸರ್ವ ಸಮರ್ಪಣಾ ಭಾವ, ಆಕೆಯ ಕೋಪ ತಾಪಗಳು, ಇವುಗಳ ಸುಂದರ ಚಿತ್ರಣ ಇದೆ. ಮೈಕಾಲ ವಿಶ್ವವಿದ್ಯಾನಿಲಯ ಕಾಲೇಜರಿ ಪ್ರೊಫೆಸರ್ ಅನಸೂಯ ರೈ ಮೇಲ್ತೆನರೆ ತಲೆಮೂಪು ಆಯ್ತಿಂದು ಪಿರಾಕ್ರೆ ಮಾಸ್ಟರ್ ವಾಸುದೇವರಾವ್ ಸುರೂತೆ ಪಲಕ ಮುಂಡಿತ್ತು ಬಿರ್ನರ್ಗ ನನ್ನಿಜೊಂತು ನಟೇಶ್ ಆಳ್ವ ಲೇಸ್ ನಡಪಾಟಿತ್ತು. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇದ್ರ ಉಳ್ಳಾಲ ವಲಯത്തെ ವರ್ಷತೆ ಸಭೆ ತೊಕ್ಕೋಟ್ಲು ನಡೆದು ಈ ಸಭೆಯಲ್ಲಿ ವರ್ಷತೆ ಪುದಿಯ ಕಮಿಟಿಗೆ ಆಯ್ಕೆ ಆಯ್ತು. ಈ ಕಮಿಟಿಗೆ ಜವಾಬ್ದಾರಿಕೆ ಕೊಡ್ಕರೆ ಲೇಸ್ ನಡೆದು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಳ್ಳಾಲ ವಲಯತೆ ಪುದಿಯ ಕಮಿಟಿಗೆ ಜವಾಬ್ದಾರಿಕೆ ಎಡ್ಕರೆ ಲೇಸ್ ಕೊಲ್ಲಿಯ ಗಟ್ಟಿ ಸಮಾಜ ಭವನತ್ತು ಚವಾಸ್ ನಡೆದು ಈ ಲೇಸಲು ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಇರ್ತದಾಯಿ ಪೊಸಕುರಲ್ಲ ತಲೆಮುಪ್ಪ ವಿದ್ಯಾಧರ್ ಶೆಟ್ಟಿ ಪಿನ್ನೆ ಡಾಕ್ಟರ್ ಅರುಣ್ ಉಳ್ಳಾಲ್ಗ್ ಚಮ್ಮನ ಪಂತದ್ದು ಗೆಂದ್ಯಾಂಕ್ ಇನಾಮ್ ಕೊಡ್ಕುರೆ ಲೇಸ್ ನಡೆದು ಕೋಡಿಕಲ್ ಬ್ಯಾಂಕ್ ಆಫ್ ಇಂಡಿಯಾತೆ ಮ್ಯಾನೇಜರ್ ಪವನ್ ಕುಮಾರ್ ಲೇಸ್ಗೆ ತೊಡಕ ಕೊಡ್ತು. ಸಂಗತಿ ಪುದಿಯ ತಲೆಮುಪ್ಪ ತನುಂಜಯ ರಾವ್ ಮೇಲ್ತೆನರೆ ತಲೆಮೂಪ ಆಯ್ತಿಂದು. ಶಾಸಕ UT ಖಾದರ್,
ಸಂಗತಿ ಜಿಲ್ಲೆಯ ತಲೆಮುಪ್ಪಾಯಿ ಆನಂದಿ ಅಂದ ಬಂಟ್ವಾಳ, ನಗರಸಭೆಯ ತಲೆಮುಪ್ಪ ಚಿತ್ರಕಲಾ, ಗಟ್ಟಿ ಸಮಾಜ ಸೇವಾ ಸಂಘದ ತಲೆಮುಪ್ಪ ದಯಾನಂದ ಗಟ್ಟಿ ಪಿಲಿಕೂರು, ಸಂಗತಿ ಜಿಲ್ಲೆಯ ಸಂಚಾಲಕ ನವೀನ್ ಕುಮಾರ್ ಕುದ್ರೋಳಿ, ಸಹಕಾರ ಸಂಘದ ತಲೆಮುಪ್ಪ ವಾಸುದೇವರಾವ್, ಜಿಲ್ಲೆಯ ಸುರುತ್ಯ ಕಾರ್ಯದರ್ಶಿ ನಿತಿನ್ ಬೆಳುವಾಯಿ, ಕಲಿಕೆರೆ ವಿಭಾಗ ಕಾರ್ಯದರ್ಶಿ ರಾಜೇಶ್ ತೊಕ್ಕೋಟು, ಉಳ್ಳಾಲ್ತಿ ಪಿರಾಕ್ರೆ ಗೌರವ ತಲೆಮುಪ್ಪ ಉಮೇಶ್ ಉಳ್ಳಾಲ್, ಪಿರಾಕ್ರೆ ತಲೆಮುಪ್ಪ ಚಿದಾನಂದ, ಕಾರ್ಯದರ್ಶಿ ತೀರ್ಥನಾಥ್ ಮೇಲ್ತೆನ್ನಲಿಂದಾರ್, ಗೋಪಿನಾಥ್ ಬಂಗಂಬಿಲ, ಬಿರ್ದರ್ಗ್ ಮರ್ಹಬಾ ಹಾಕಿತ್, ಡೆಮಿಟ್ರಿಯಾಸ್ ಡಿಸೋಜ ನನ್ನಿಜಂತು, ರಘು ಉಡುಪಿ ಲೇಸ್ ನಡಬಾಟಿತ್ತು. மதன் நகரத்தில் புதிய பள்ளி ஆயிட்டு குறைய வருஷம் ஆயிட்டு பள்ளிக்கு ஒரு புதிய மெம்பர் பேன்னு சொல்லி ஒரு கினாவ் ஆகிட்டு ஜமாத்திரம் தீந்து இப்போ கினாவுக்கு தக்கந்தே ஒரு நல்ல ஒரு புதிய மெம்பரும் வந்துரு இதில் கல்ய பெலியாசரண்டு குத்துபம் நடந்துத்து. மதனநகர் ஜுமா பள்ளியில் உண்டாக்கிய புதிய மெம்பர் தொடக்கத்தில் நடந்துத்து. பெலியாசரண்டு இதே மெம்பரில் குத்துபா நடந்துத்து. நிஸ்கார்த்தி பின்ன ചെറിയ മറ്റൊരു നാട്ടിലെ റേസിൽ നേതാവ് ഹൈദർ പത്തിവാടി പിന്നെ ആസിഫ് അബ്ദുള്ള മുണ്ടിയാർ. ഏതായാലും അള്ളാഹു ഞങ്ങൾ ഈ ജമാഅത്തിൽ ഇപ്പോൾ അനുഭവപ്പെട്ടു NRC ഒരു കാര്യക്രമമാക്കുമ്പോൾ നിങ്ങൾക്ക് ಗೊತ್ತುಂಟ ವಿಷಯ ಗೊತ್ತಿಲ್ಲ. ಡೆಲ್ಲಿಗೆ ಮೋದಿಗೆ ಈ ಮದನಿ ನಗರದ ವಿಷಯ ಎತ್ತೀರಿ, ನಗರ ಪ್ರಧಾನಿಗೆ ಮದನಿ ನಗರದ ಪಂಡಿತ ವಿಷಯ ಎತ್ತೀರಿ. ಮದನಿ ನಗರದ ಈ ಲೊಕೇಶನ್ ವಿಷಯ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಇನ್ನೊಂದು NRC ಮೀಟಿಂಗ್ ಆಯ್ತಲೇ ಸಭೆ ಆಯ್ತಲೇ നിങ്ങൾക്ക് ಗೊತ್ತಿಲ್ಲ. 40 ആള് ബുദ്ധിജീവികളെ കിട്ടുന്നവരുള്ള 40 ആള് ബുദ്ധിജീവികളുടെ സംസ്ഥകൾ, ആ ബുദ്ധിജീവികൾ അവിടെ എത്തുമായിട്ടില്ല. ആ വിഷയത്തിൽ ദക്ഷിണ കന്നഡ ജില്ലയുടെ ഇതിഹാസത്തിൽ NRC ചൊല്ല വിഷയത്തിൽ ഞങ്ങൾ എടുത്ത തീരുമാനം, ഞങ്ങൾ ആക്കിയതായ സഭ അത്ര ചന്തದ സഭ കൂടെ ഓടെ ആകില്ല. നിങ്ങളുടെ MLA അവിടെ പ്രകടനം ആക്കി ഉണ്ട്. അപ്പൊ എന്താ അത് കാരണം? അത് ഞങ്ങൾ എല്ലാവരും കൂടി ചന്തത്തിൽ അതൊരു മേനസ് ആക്കി. ആ മേനത്തിന് പ്രതിഫലം ಒಂದು ಚೆಂಡ ಮತ್ತು അവിടെ നമുക്കൊരു 5-6 ലക്ഷം ആൾക്കാർ അടിയാളം തുടങ്ങിയെന്നാണ്. ആ അടിയാളം തുടങ്ങിയ ആൾമാർക്ക് ഒരേ ഒരു ഹിന്ദു ഒരു പെണ്ണിങ്ങ ആണിക മത്തിക്കോർ ആണിക മത്തി നല്ല പ്രയത്നം അണ്ടിയത്ത് ഹിന്ദുസ് നോൺ മുസ്ലിംസ് പെണ്ണിങ്ങ പറഞ്ഞുകൊണ്ട് ചെറിയ നമുക്ക് ഓൾട്രേഷൻ ആക്കുകൂടാനായിട്ട് ഭർത്തായി കമ്പ്യൂട്ടർ കയ്യിൽ ഒരു ചെറിയ ഒരു പൈസ വെച്ചിട്ട് എനിക്ക് തുടങ്ങി. ആ പൈസ കരുതിനെ മാത്രമല്ലാണ്ട് ആ പൈസയുടെ പേരിൽ അവിടെ ബാക്കി ഇത്തര പണി അത് യങ്ങനമാവുന്നായിട്ട് തീർത്ത് മാഷാ അല്ലാഹ് അത് അള്ളാഹുവിന് ശുക്രാക്കണം. അത് മദനിയുടെ കറാമത്ത് മനസ്സിലാക്കി. സാധാരണ 35 ലാഖ് രൂപ സ്വര ഈ ആനന്ദ സംഗീതാക്കിയത് അങ്ങനെ കയ്യിൽ 35,000 പോലും ഇല്ലാന്ന് മനസ്സിലാക്കി. മദനി നഗറിൽ ഏത് ഉദ്ദേശിച്ചെങ്കിലും മദനി നഗറിന്റെ ആൾമാർ എന്തിനെ ആ ഒരു സ്കീം ഇട്ടെങ്കിൽ അത് സക്സസ് ആവുമ്പോൾ 2-3 കാര്യക്രമത്തിൽ ഹൈദർ പള്ളിപ്പാട്ടി ആജി ചൊന്ന പോലെ അതുകൊണ്ട് ഉദാഹരണം ഈ പള്ളിയുടെ പണി വൈദ്യുതി മാഷാ അല്ലാഹ് ഭാര്യ ഒരു ചന്തത്തിൽ അച്ചുകെട്ട പ്രായത്തിൽ എല്ലാവരും കൂടിയിട്ട് ഭാര്യ സഹകരിച്ചത് ഇവർ കാര്യങ്ങൾ ഇവർ പള്ളിയിൽ ചന്താക്കിയതാണ്. ಮದನಿನಗರ ಜಮಾತ್ರೆ ತಲೆಮುಪ್ಪ ಇಸ್ಮಾಯಿಲ್ ಬಾಪುಂಜಿ, ಜನ್ನಾಮತೆ ತಲೆಮುಪ್ಪ AK ಬಾವ, ಜನ್ನಾಮತೆ ಕಾರ್ಯದರ್ಶಿ ಅಬ್ದುಲ್ ಕರೀಂ, ಖತೀಬ್ ಉಸ್ತಾದ್ ಮುದ್ರಿಕಾ ಮದನಿ, ಬೆಲೆ ಉಸ್ತಾದ್ ರಜಾಕ್, ಖಜಾಂಜಿ ರಹೀಂ AKB ಮೇಲ್ತೆನ್ನಲ್ಲಿ ಬಿರ್ದರೈತಿನಾರು. ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಬಿರ್ದರ್ಗ್ ಮರ್ಹಬಾ ಹಾಕಿತ್ತು. ಈ ಲೇಸರಿ ಅಕೇಲಿಲ್ ಮಿಂಬರ್ಗ್ ಸಾಕಾರ ಹಾಕ್ಯಂಕ್ ಆಧಾರತೆ ಚಮ್ಮನ ನಡ್ನತ್ತು. ಬೆಳ್ತಂಗಡಿ ಉಜಿರೆರೆ ತೌಶೀರ್ ಕಲರ್ಸ್ ಕನ್ನಡ ಡ್ಯಾನ್ಸ್ ಪಂಥದಲ್ಲಿ ಗೆಂದಿರು. അങ്ങനെ എത്തിക്കുമ്പോൾ ഇയാൾക്ക് ഓക്സി ബ്ലൂ തണ്ണീരെ തറഫുಲು ചമ്മനാക്കിയത് അതിരെ പിന്നെ ഓക്സി ബ്ലൂ തണ്ണീരെ ರಾಯಭಾರಿ ಹಾಕಿರ ಚೊಂತು DI ಅಬೂಬಕರ್ ಕೈರಂಗಳ ಚೊಂತು. ಕಲರ್ಸ್ ಕನ್ನಡತೆ ಡ್ಯಾನ್ಸ್ ಪಂಥದಲ್ಲಿ ಗೆಂದಿಯೇ ಬೆಳ್ತಂಗಡಿ ಉಜಿರೆರೆ ತೌಶೀರ್ಗ್ ಆಕ್ಸಿ ಬ್ಲೂ ತಣ್ಣೀರೆ ಸಂಸ್ಥೆಯ ತರಫುಲು DI ಅಬೂಬಕರ್ ಕೈರಂಗನ ಚಮ್ಮನಾಕಿತ್ತು. ಅದರ പിന്നെ ಮುಂದೆ ಅಯಲ್ ಆಕ್ಸಿ ಬ್ಲೂ ತಣ್ಣೀರೆ ಅಂಬಾಸಿಡರ್ ಆಯ್ತು ತೌಶೀರ್ರೆ ನೇಮಕ ಹಾಕಿರನ್ ತೆರಿಪಾಟಿದ್ದು. ತೌಶೀರ್ ಹಬ್ಬ UK ಹನೀಫ್ ಮೇಲ್ತೆನಲ್ಲಿ ನಿಂತು. ಫಸ್ಟ್ ಆಫ್ ಆಲ್ ನಾನು ಡ್ರೀಮೂ ಮಾಡಿಲ್ಲ ಇದು, ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಕಲರ್ಸ್ ಕನ್ನಡ ಅಂದರೆ ಅದೊಂದು ಲೆವೆಲ್ ಇದೆ ಆ ಚಾನೆಲ್, ಅಂದರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬ ಖುಷಿ ಆಗುತ್ತೆ. ಸೊ ಇವಾಗ ಅದು ಓದೆ ಪ್ರಾಕ್ಟೀಸ್ ಆಯಿತು, ರಿಹರ್ಸಲ್ ಆಯಿತು, ಫಸ್ಟ್ ಎಪಿಸೋಡ್ ಚೆನ್ನಾಗಿ ಬಂತು, ಇನ್ನು ಸೆಕೆಂಡ್ ಎಪಿಸೋಡಿಗೆ ಪ್ರಿಪರೇಷನ್ ಆಗ್ತಾ ಇದೆ. ಸೊ ಫಸ್ಟ್ ಎಪಿಸೋಡ್ ಐ ಹೋಪ್ ನಿಮಗೆಲ್ಲ ಚೆನ್ನಾಗಿರುತ್ತೆ, ನಿಮ್ಗೆ ಖುಷಿಯಾಗಿರುತ್ತೆ. ಸೊ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಮಾಡ್ತಾ ಇರಬೇಕು ನಮಗೆ, ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಕೊಡ್ತಾ ಇರ್ತೀವಿ.
ಸೊ ಇದೊಂದು ಒಳ್ಳೆಯ ವೇದಿಕೆ, ಒಳ್ಳೆ ಯೂಸ್ ಮಾಡಬೇಕು ಅಂತ ತುಂಬ ಆಸೆ. ತುಂಬ ಖುಷಿಯಾಯಿತು. ನಾನು ಬ್ಯಾಂಗ್ಳೂರಲ್ಲಿದ್ದೆ. ಸೊ ನಮ್ಮ ಡ್ಯಾಡಿಗೆ ಕಾಲ್ ಬಂತು, ಇವಾಗ ಆಕ್ಸಿಬ್ಲೂ ಅವ್ರ ವಾಟರ್ ಕಂಪನಿ ಅವರು ಕಾಲ್ ಮಾಡಿದರು, ನೀನು ಬರಬೇಕು, ನಿನ್ನ ಜೊತೆ ಮಾತುಕತೆ ಮಾಡಬೇಕಂತ. ತುಂಬ ಖುಷಿಯಾಯಿತು. ಅಂದರೆ ಅದೊಂದು ಆಕ್ಸಿಬ್ಲೂ ಅಂದರೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಆಲ್ಮೋಸ್ಟ್ ಇಂಡಿಯಾನೇ ಆಕ್ಸಿಬ್ಲೂ ಕಂಪನಿ ಬ್ರ್ಯಾಂಡ್ ಇದೆ. ಸೊ ಅವ್ರ ಜೊತೆನೇ ಒಂಚೂರು ಸಪೋರ್ಟ್ ಮಾಡೋಣ, ಅವ್ರಿಗೂ ಸಪೋರ್ಟ್ ಮಾಡೋಣ. ಅವ್ರು ನಮಗೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಪ್ರೋತ್ಸಾಹ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಸೊ ಇಲ್ಲಿ ಬಂದು ಮಾತಾಡಿಬಿಟ್ಟು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಸೊ ಊರು ಬಂದು ಆಕ್ಸಿಬ್ಲೂ ಅವ್ರು ಕರೆದಿದ್ದಾರೆ, ಬಂದು ಮಾತುಕತೆ ಮಾಡೋಣ ಸರ್. ಅದಕ್ಕೆ ತುಂಬ ಖುಷಿಯಾಯಿತು. 2 ಎಪಿಸೋಡ್ ಮಾಡಿದ ತಕ್ಷಣ ಬನ್ನಿ ಸರ್ ಈಗ ಹೇಳಬೇಕು, ತುಂಬ ಖುಷಿಯಾಗುತ್ತೆ. ತುಂಬ ಸರ್ಪ್ರೈಸ್ ಆಗಿತ್ತು ಕಾಲ್ ಮಾಡಬೇಕಾದ್ರೆ, ಅವ್ರ ಜೊತೆ ಮಾತುಕತೆ ಮಾಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಊಡೆಗೆ ಈ ವಾರ್ತೆ ಬ್ಯಾರಿ ವಾರ್ತೆ ಆಕೇರಿ ಆಯ್ತು. ಇನ್ಶಾ ಅಲ್ಲಾ ಬಂಡೆ ವಾರ್ತೆಗೆ ಇದೇ ನೇರತೆ ನಿಂಗಲೆ ಮುನ್ನಲ್ ಬಂಡ ಅತ್ತತ್ತಲು ನೋಕ್ಕೊಂಡಿಕ್ಕರು ನಂಗಲೆ ನಿಂಗಲೆ ಪಿರ್ಸತೆ ಚಾನೆಲ್ ಹೊಸ ಕುರಲ್.